ನನ್ನ ಪಕ್ಷೇತರ ಇದರಲ್ಲಿ ನನಗೆ 4ನೇ ಸ್ಥಾನದಲ್ಲಿ ನನ್ನ ಹೆಸರಿದೆ, ಗುರುತಿಸಿಕೊಂಡಿದ್ದೇನೆ. ದಯಮಾಡಿ ಇದನ್ನು ಎಲ್ಲ ನೋಡಿಕೊಳ್ಳಿ. ಯಾಕಂದರೆ 4ನೇ ಅಂತ ಹೇಳಿದರೆ ಪಕ್ಷೇತರದಲ್ಲಿ ಮೊದಲನೇದು ನನ್ನ ಹೆಸರು ಬರ್ತದೆ. ದಯಮಾಡಿ ನೀವೆಲ್ಲ ಅದನ್ನು ಯಾಕೆಂದ್ರೆ ತಪ್ಪು ತಿಳ್ಕೊಳ್ತಾರೆ ತುಂಬ. ನೀವು ಪ್ರಾಶಸ್ತ್ಯ ಮತ್ತು 1 ಅಂತೇಳಿ ಹಾಕಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಳ್ಳಾಲದಲ್ಲಿ ಅತ್ಯಂತ ಖ್ಯಾತಿ ಪಡೆದಂತಹ ಶ್ರೀಯುತ ದಿನಕರ್ ಉಳ್ಳಾಳ್ರವರು. ಅವರ ಹೆಸರು ಉಳ್ಳಾಲ ಶ್ರೀ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಮನೆ ಮಾತಾಗಿದೆ. ಕಳೆದ 27 ವರ್ಷಗಳಿಂದ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಸತತವಾಗಿ ಉಳ್ಳಾಲದಲ್ಲಿ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದವರು. ಆ ಸಮಿತಿಯನ್ನು ಹುಟ್ಟುಹಾಕಿ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಈಗಲೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿರುವವರು. ಮೂಲತಃ ದಿನಕರ್ ಉಳ್ಳಾಳ್ರವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದವರು. ದೇವಚಂದ್ ಕನ್ಸ್ಟ್ರಕ್ಷನ್ನ ಮಾಲಕರಾಗಿ, ಆ ಮೂಲಕವಾಗಿ A1 ಗುತ್ತಿಗೆದಾರರಾಗಿ ಎಲ್ಲೆಡೆಯೂ ತನ್ನ ಆ ಗುತ್ತಿಗೆಯ ವೃತ್ತಿಯಿಂದಾಗಿ ಮನೆ ಮಾತಾದವರು. ಹಾಗೆಯೇ ಉಳ್ಳಾಲ ನಗರಸಭೆಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಉಚ್ಚಿಲ ಸಂಕೊಳಿಗೆಯ ಭಗವತಿ ಎಜುಕೇಷನ್ ಟ್ರಸ್ಟ್ನ ಆ ಒಂದು ಟ್ರಸ್ಟನ್ನು ಹುಟ್ಟಾಕಿ ಅದರ ಸ್ಥಾಪಕ ಅಧ್ಯಕ್ಷರಾಗಿ ಈಗಲೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿರುವವರು. ಹೀಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ 3 ರಂಗದಲ್ಲಿ ಹೆಸರು ಪಡೆದವರು. ರಾಜಕೀಯ ಅನುಭವವನ್ನು ಉಳ್ಳವರು. ಈ ಹಿಂದೆಯೂ ಚುನಾವಣೆಯನ್ನು ಎದುರಿಸಿದವರು. ಪ್ರಸ್ತುತ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಆ ಒಂದು ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ಅವರ ನಾಮಪತ್ರವನ್ನು ಸಲ್ಲಿಸಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಅನುಭವ, ಅವರ ಸಾಮಾಜಿಕ ಧಾರ್ಮಿಕ ಅನುಭವಗಳ ಹಿನ್ನೆಲೆಯಲ್ಲಿ ಅವರನ್ನೊಂದಿಷ್ಟು ಮಾತನಾಡುವಂತಹ ತವಕ ಹೊಸಕೊರಲ್ ಬಳಗಕ್ಕೆ ಈ ಮೂಲಕವಾಗಿ ಅವರನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ನಮಸ್ಕಾರ ದಿನಕರ್ ಉಳ್ಳಾಳ್ರವರಿಗೆ. ದಿನಕರ್ ಉಳ್ಳಾಳ್ರವರೇ, ನಾನು ತಿಳಿದ ಹಾಗೆ ಈ ಪರಿಸರದಲ್ಲಿ ನಿಮ್ಮ ತಂದೆಯವರು ಬಹಳ ಹೆಸರು ಮಾಡಿದಂತಹ ಒಂದು ಆ ಕಾಲಘಟ್ಟದಲ್ಲೇ ಬೆಳ್ಚಡರಾಗಿ, ಅಂದರೆ ಮಲಯಾಳಿ ಬಿಳ್ಳವರಾಗಿ, ಚಂದಪ್ಪ ಬೆಳ್ಚಡರಾಗಿ ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಹೆಸರು ಪಡೆದವರು. ಅವರ ಆ ಒಂದು ಮಾರ್ಗದರ್ಶನ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು? ಅವರು ಯಾವ ರೀತಿಯಾಗಿ ಇಲ್ಲಿ ತಮ್ಮ ಒಂದು ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದರು? ನನ್ನ ತಂದೆ ಚಂದಪ್ಪ ಬೆಳ್ಚಾಡ್ರವರು, ಚಂದಪ್ಪ ಉಳ್ಳಾಲ್ರವರು ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂಥ ಎಲ್ಲ ವಿಧದಲ್ಲಿ ಅವರು ಒಬ್ಬ ಕೃಷಿ ಪಂಡಿತರಾಗಿದ್ದರು. ಅವರಿಗೆ ರಾಜ್ಯದ ಮಟ್ಟದ ಕೃಷಿಯಲ್ಲಿ ಅವರಿಗೆ ಪ್ರಶಸ್ತಿ ಸಿಕ್ಕಿತು. ಅದೇ ರೀತಿ ಧಾರ್ಮಿಕದಲ್ಲಿ ನಮ್ಮ ಇಲ್ಲಿಯ ಭಗವತ್ ದೇವಸ್ಥಾನದ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ರಾಜಕೀಯವಾಗಿ ಕೂಡ ಅವರು ನಮ್ಮ ಇಲ್ಲಿ ಉಳ್ಳಾಲ ಪೆರ್ಮೂರು ಗ್ರಾಮದ ಅಧ್ಯಕ್ಷರಾಗಿದ್ದು, ಉಪಾಧ್ಯಕ್ಷರಾಗಿದ್ದು, ಅದರ ನಂತರ ಹಲವಾರು ಸಾಧನೆಗಳನ್ನು ಅವರು ಮಾಡಿದವರು. ಅವರ ಸಾಧನೆಯನ್ನು ಮಾಡಲಿವಷ್ಟು ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದರೆ ಅವರು ವಿದ್ಯೆ ಇಲ್ಲದಕ್ಕೆ ಕೂಡ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರು. ವಿಶೇಷವಾಗಿ ಕೃಷಿಯಲ್ಲಿ ಅವರು ಸಾಧನೆ ಮಾಡಿದ್ದನ್ನು ನಾವು ಈಗಲೂ ಕಾಣ್ತಾ ಇದ್ದೇವೆ. ಅವರಿಗೆ ಉಳಿಸಿಕೊಟ್ಟಂಥ ಸ್ಥಳ ಈಗ ಸಹ ಅಲ್ಲಿದೆ. ಎಲ್ಲ ಸಂದರ್ಭದಲ್ಲಿ ಕೃಷಿಯನ್ನು ಅವರು ಮಾಡ್ತಾಯಿದ್ದಾರೆ. ನನಗೆ ಅವರು ಒಂದು ರೀತಿಯಲ್ಲಿ ಸ್ಫೂರ್ತಿ, ಯಾವಾಗಲೂ ನಮಗೆ ಅವರು ಸ್ಫೂರ್ತಿ. ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ನೀವು ಹೊಸಕೊರಲ್ನವರು ಬಂದದ್ದು ನನಗೆ ನೆನಪುಂಟು, ವಿಡಿಯೋ ತೆಗಿಲಿಕ್ಕೆ ಅಂತೇಳಿ. ಸಾವಿರಾರು ಜನ ಈ ಊರಿನವರು ಬಂದು ಅವರಿಗೊಂದು ಸಂದರ್ಭದಲ್ಲಿ ಅವರಿಗೊಂದು ಶೋಕ ಸಂತಾಪವನ್ನು ಸೂಚಿಸಿದ್ದು ನನಗೆ ಈಗಲೂ ಕಣ್ಣಲ್ಲಿ ಕಾಣ್ತಾ ಇದೆ. ಅವರಿಗೊಂದು ಆಸೆ ಉಂಟು, ತನ್ನ ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಕಲಿಸ್ಬೇಕಂತೇಳಿ. ಹಾಗೆ ನನ್ನ ಅಣ್ಣ ಗಂಗಾಧರ ಉಳ್ಳಾಲನ್ನು ಕೂಡ ಅವರು ನೋಟ್ರಿ ಎಡ್ಯುಕೇಟ್ ಆಗಿ ಈಗ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ಅವರ ಅಡಿಪಾಯದಲ್ಲಿ ನನ್ನಾಗೆ ರಾಜಕೀಯದಲ್ಲಿ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಗಂಗಾಧರ ಉಳ್ಳಾಲ್ರವರು ಕೂಡ ನ್ಯಾಯವಾದಿಯಾಗಿ ಇದ್ದಾರೆ. ಅವರು ನಮಗೆ ಅಡಿಪಾಯ ಎಲ್ಲದಕ್ಕೂ ಸಹ. ಯಾವುದೇ ಇವತ್ತು ಜಾತ್ಯತೀತ ನೆಲೆಯಲ್ಲಿ ನಾನು ಇವತ್ತು ಹೇಳುವಂಥ ವಿಚಾರ ಇದ್ದರೂ ಕೂಡ ಅದು ಅವರಿಂದ ಬಂದಂಥ ಒಂದು ಗುಣ. ಆ ಕುಟುಂಬ ಈಗಲೂ ನಾವು ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಅವರು ಪೆರ್ಮನೂರು ನಗರದ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರು ಪಂಚಾಯತಿನ ಉಪಾಧ್ಯಕ್ಷರಾಗಿರುವಾಗ ನೀವು ಇವತ್ತು ಸ್ಮಶಾನದ ಸ್ಥಳ ನೋಡ್ತೀರಿ. ಇವತ್ತು ತೊಕ್ಕೋಟ್ನ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಪೆರ್ಮನೂರಿನ ಆಫೀಸ್ ಇತ್ತು. ಆ ಬಸ್ ಸ್ಟ್ಯಾಂಡ್ ಸ್ಥಳ ಅವರ ಸಂದರ್ಭದಲ್ಲಿ ಅದನ್ನು ಮೀಸಲಾಗಿಟ್ಟದ್ದು ಸ್ಥಳ. ಸ್ಮಶಾನಕ್ಕೆ ಸ್ಪೆಷಲ್ ಆಗಿ ಆ ಜಾಗವನ್ನು ಇಟ್ಟದ್ದು ನನ್ನ ತಂದೆಯವರ ಕಾಲದಲ್ಲಿ. ಕಾಂಗ್ರೆಸ್ಸನ್ನು ಇಲ್ಲಿ ಬಲಿಷ್ಠವಾಗಿ ಕಮ್ಯುನಿಸ್ಟ್ ಪಕ್ಷ ಇತ್ತು. ಅವರು ಕಾಂಗ್ರೆಸ್ಸನ್ನು ಇಲ್ಲಿ ಬೆಳೆಸಿದ್ದು, ಕಟ್ಟಿದ್ದು ನನ್ನ ತಂದೆಯವರು. ಇವತ್ತು ಬೇರೆಯವರೆಲ್ಲ ಈ UT4 ಇದ್ದವರ ಮೊದಲು, ಈ ದಿನಂಬರವರ ಮೊದಲು, ಅವರ ಸಂದರ್ಭದಲ್ಲಿ ಇದ್ದವರು ನನ್ನ ತಂದೆ ಕಾಂಗ್ರೆಸ್ಸರಾಗಿದ್ದರು. ಅವರ ಇದರಲ್ಲಿ ನಾನು ಬೆಳೆದೆ. ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಎಂದು ನಮಗೆ ಗೊತ್ತಾಗ್ತಿದೆ. ಯಾಕೆಂದರೆ ನೀವು ವೃತ್ತಿಯಲ್ಲಿ ಇಂಜಿನಿಯರ್. ನಿಮ್ಮ ಇಂಜಿನಿಯರ್ ಪದವಿ ಮತ್ತು ಅದು ಎಲ್ಲಿಂದ ಆರಂಭ ಆಯಿತು, ಪದವಿಯ ನಂತರ ವೃತ್ತಿ ಜೀವನ?
ನನ್ನ ತಂದೆ ತಾಯಿ ಅಥವಾ ನನ್ನ ಕುಟುಂಬ ಬಹಳ ಒಂದು ಬಡ ಕುಟುಂಬದಲ್ಲಿ ಇತ್ತು. ನಾನು ಪಟ್ಲ ಅಂತ ಹೇಳಿದರೆ ಸುಮಾರು 6 ಕಿಲೋಮೀಟರ್ ದೂರದ್ದು. ಇಲ್ಲಿ ನಮ್ಮ ಹತ್ತಿರ ಶಾಲೆ ಅಂದರೆ ಹೋಲಿ ಏಂಜಲ್ಸ್ ಶಾಲೆ. ಆಗ ಒಂದೇ ಶಾಲೆ ಇತ್ತು ಅಲ್ಲಿ ಸೆಂಟ್ ಸೆಬೆಸ್ಟಿಯನ್ ಇರಲಿಲ್ಲ, ಹೋಲಿ ಏಂಜಲ್ಸಲ್ಲಿ. ನಮ್ಮ ತೊಕ್ಕೋಟ್ನಲ್ಲಿ ನಮ್ಮ ತಂದೆಗೆ ಒಂದು ಶಾಪ್ ಇತ್ತು ಆಗ, ಅಂದರೆ ಹೋಟೆಲ್ ಅಂಗಡಿ. ಆ ಸಂದರ್ಭದಲ್ಲಿ ಅವರು ಹತ್ತಿರ ಇರುವ ಶಾಲೆ ಅಂತ ಹೇಳಿದರೆ ಹೋಲಿ ಏಂಜಲ್ಸ್. ಮನೆಯಿಂದ ಬಂದು ಕಲ್ಲಪ್ಪ ಪಟ್ಲದಿಂದ ಬಂದು ನಮ್ಮ ಇಲ್ಲಿಗೆ ಈ ಕಡೆ ತೊಕ್ಕೋಟಿಗೆ ಬಂದು ನಾವು ಶಾಲೆಯನ್ನು ಸೇರಿದೆವು. ವಿದ್ಯಾಭ್ಯಾಸದಲ್ಲಿ ನಾನು ಕ್ಲಾಸಲ್ಲಿ ಪ್ರತಿ ಸಲ ಫಸ್ಟಲ್ಲೇ ಬರ್ತಿದ್ದೆ. ಇಲ್ಲಿ 7th ಸ್ಟ್ಯಾಂಡರ್ಡ್ವರೆಗೆ ನಾನು ಕ್ಲಾಸಲ್ಲೇ ಫಸ್ಟ್ ಬಂದಿದ್ದೆ. ಒಂದು ವರ್ಷ ನನಗೆ ಜಾಸ್ತಿ ಹೋಲಿ ಏಂಜಲ್ಸಲ್ಲಿ ಕೊಟ್ಟರು, ಏಕೆಂದರೆ ನಾನು ಒಳ್ಳೆ ಇದ್ದೆ ಅಂತ. ಆಗ ನನ್ನ ಅಣ್ಣ ಮತ್ತು ನಾನು ಒಟ್ಟಿಗೆ ಒಂದೇ ಕ್ಲಾಸಲ್ಲಿ ಆದೆವು. ನನ್ನ ತಂದೆಗೆ ಓದು ಬರ ಇಲ್ಲದಾಗ ಅಲ್ಲಿಯ ಫಾದರ್ಸ್ನವರು, ಟೀಚರ್ಸ್ನವರು, ನನ್ಸ್ಗಳೆಲ್ಲ ನನಗೆ ಒಂದು ರೀತಿಯಲ್ಲಿ ಒಳ್ಳೆ ಇದಿತ್ತು. ತಂದೆಗೆ ಬಂದು ಹೇಳಿದರು, ಇವನು 7th ಪಬ್ಲಿಕ್ ಪರೀಕ್ಷೆ ಒಳ್ಳೆ ಮಾರ್ಕ್ಸ್ ಇದ್ಕೊಂಡಿದ್ದಾನೆ, ನೀವೊಂದು ಕೆಲಸ ಮಾಡಿ, ಇಲ್ಲಿ ಒಳ್ಳೆಯ ಶಾಲೆ ಇರೋದು ಅಂತೇಳಿದರೆ LOCS ಅಂತೇಳಿ ಹೈಸ್ಕೂಲಲ್ಲಿ ಉಂಟು. ಆಗ ತಂದೆ ಹೇಳಿದರು, ನಾವೆಲ್ಲ ಕನ್ನಡ ಮೀಡಿಯಮ್ಲಿ ಕಲಿತವರು, ಅಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯೋದು ಮತ್ತು ದೂರ ಆಗ್ತದೆ. ಇಲ್ಲ, ಅವನಿಗೆ ಇಬ್ಬರಿಗೂ ಸಹ, ನನ್ನ ಅಣ್ಣನಿಗೆ ಮತ್ತು ನನಗೆ ಇಬ್ಬರಿಗೂ ಸಹ ಅವ್ರು ಹೇಳಿದರು. ತಂದೆ ಅವರು ಎಲ್ಲ ಅವರ ಮಾತನ್ನು ಕೇಳ್ತಿದ್ರು, ಯಾಕಂದರೆ ಅವರಿಗೆ ವಿದ್ಯೆಯಲ್ಲೂ ಸಹ ಬೇರೆಯವರ ಮಾತನ್ನು, ಫಾದರ್ ಅವರ ಮತ್ತು ಅವರ ಅಲ್ಲಿಯ ನನ್ಗಳೆಲ್ಲ ನಮ್ಮ ಹೋಟೆಲ್ಗೆ ಬರ್ತಾಯಿದ್ರು. ಹೇಳಿ ನಮ್ಮನ್ನು LOCSಗೆ ಹಾಕಿದರು. ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಕನ್ನಡ ಮೀಡಿಯಮಲ್ಲಿ. LOCSಲ್ಲಿ ನಾನು SSLC ಆದ ನಂತರ PUC ಕೂಡ ಅಲ್ಲೇ ಮಾಡಿದೆ. ಇಲ್ಲಿ ನಮ್ಮ LOCSಲ್ಲಿ ಕೂಡ ಮಾಡಿದೆ. ಒಂದು ರೀತಿಯಲ್ಲಿ ನನಗೆ ಹೆಮ್ಮೆ ಆಗೋದು ಅಂತ ಹೇಳಿದರೆ, ನನ್ನ ಮಕ್ಕಳು ಕೂಡ ಅಲ್ಲಿ LOCSಲ್ಲಿ ಇದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಕಲಿತದ್ದು, ಸೆಂಟ್ ತೆರೋಸಲ್ಲಿ. ನನ್ನ ಹೆಂಡತಿ ಮದುವೆ ಆಗದವಳು ಕೂಡ ಅವಳು ಕ್ರಿಶ್ಚಿಯನ್ ಶಾಲೆಯಲ್ಲಿ ಕಲಿತದ್ದು. ನಮಗೆ ಅದೊಂದು ಭಾಗ್ಯ ಸಿಗುತ್ತೆ. ನನ್ನ ಮಕ್ಕಳು ಕೂಡ, ಎಲ್ಲ ಮಕ್ಕಳು ಕೂಡ ಎಲ್ಲ ಅದೊಂದು ವಿಷಯ ಅಂದರೆ ಒಂದು ಹೊಂದಾಣಿಕೆ ಆಯಿತ್ಕೊಂಡು, ಅಂದರೆ ಬದುಕಿನಲ್ಲಿ ಎಲ್ಲವೂ ಪೂರಕವಾಗಿ ಕೂಡ ಬಂದಿದೆ. ಹೆಂಡತಿ ಕೂಡ ಎಲ್ಲ ಅಲ್ಲಿ ಕಲಿತದ್ದೆಲ್ಲ ಅದೇ ರೀತಿ. ಎಂಜಿನಿಯರಿಂಗ್ ಎಲ್ಲಿ ಕಲಿತು ನೋಡಿ, ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ನನಗೆ SSLC ಆದ ನಂತರ PUC LOCS ಆದ ಕೂಡಲೇ ಒಂದು ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಅಲ್ಲಿ ಕೂಡ ಫಾದರ್ನವರೇ ನಮಗೆ ತಂದೆಗೆ ಒಂದು ಹೇಳಿದರು, ನೋಡಿ ನಿನ್ನ ಮಗ ಒಂದು ಒಳ್ಳೆ ಮಾರ್ಕ್ಸ್ ಇದ್ಕೊಂಡ PCM, ಆಗ PCM ಅಂತೇಳಿ ಒಳ್ಳೆ ಮಾರ್ಕ್ಸ್ ಇದೆ, 92% ನನಗೆ ಆಗ ಸಿಕ್ಕಿತ್ತು PCM ಅಂತ ಹೇಳಿದರೆ. ಒಂದು ಕೆಲಸ ಮಾಡಿ, ನೀವು ಇಂಜಿನಿಯರಿಂಗಿಗೆ ನೀವು ಹಾಕಿ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ಬಹಳ ಫೇಮಸ್ ನಮ್ಮ ದೇಶದಲ್ಲಿ, ಬಹಳ ಒಳ್ಳೆ, ಅಲ್ಲಿ ಖಂಡಿತವಾಗಿ ಅವನಿಗೆ ಸೀಟ್ ಸಿಗ್ತದೆ. ಆಗ ಏನು CET ಗೀಟಿ ಏನಿಲ್ಲ, ಹೋದ ಕೂಡಲೇ ಮಾರ್ಕ್ಸ್ ನೋಡಿದೆ ಕೂಡಲೇ ಸಿಗ್ತದೆ. ಕಡೇ ದಿನದ ಒಂದು ದಿನ ಮೊದಲು ನಾನು ಅಪ್ಲಿಕೇಶನ್ ತಂದು ನನ್ನ ತಂದೆಯವರೊಟ್ಟಿಗೆ ಹೋಗಿ ಅಲ್ಲಿ ಹಾಕಿದ್ದು. ನನಗೆ ಆಗ ಇಂಜಿನಿಯರಿಂಗ್ ಕಾಲೇಜಲ್ಲಿ NITKL, ಈಗ ಕಳೆದ ಅದು KRS ಅಂತೇಳಿ, KRS ಅಂತ ಹೇಳ್ರಿ, ಈಗ ಇಂಜಿನಿಯರಿಂಗ್ ಈಗ NITK ಅಂತೇಳಿ ಆಗಿದೆ. ಅದು ಮೆಕ್ಯಾನಿಕಲ್ ಸಿಕ್ಕುತ್ತೆ, ಯಾಕೆಂದರೆ ಆಗ ಮೆಕ್ಯಾನಿಕಲ್ ಅಂತ ಹೇಳಿದರೆ ಒಂದು ಫಸ್ಟ್ ಪ್ರಿಫರೆನ್ಸ್ ಯಾವ ಕೋರ್ಸ್ ಅಂತ ಹೇಳಿದರೆ ಮೆಕ್ಯಾನಿಕಲ್. ಅಲ್ಲಿ ನನಗೆ ಸಿಕ್ಕಿ ಆ ಕಾಲೇಜಿನಲ್ಲಿ ನಾನು ಕಲಿತು ನನ್ನ BE ಮೆಕ್ಯಾನಿಕಲನ್ನು ಮುಗಿಸಿದ್ದೇನೆ. ಅದು ನನ್ನದೊಂದು ಭಾಗ್ಯ ಅಂತ ಹೇಳಿದರೆ, ಲಾಸ್ಟ್ ಮಿನಿಟಲ್ಲಿ ನನಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ಹೇಳಿದರೆ. ಅದರಲ್ಲಿ ಕೂಡ ಪ್ರತಿಭಾನ್ವಿತರಾಗಿ, ಅಂದರೆ ರ್ಯಾಂಕ್ ಮಟ್ಟದಲ್ಲಿ ನೀವು, ಹೌದು, ಒಂದು ಕೆಲವು ಸಂದರ್ಭದಲ್ಲಿ ರ್ಯಾಂಕ್ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಭಾನ್ವಿತ ಅಂತ ಹೇಳಿದರೆ, ಒಂದು ಕನ್ನಡ ಮೀಡಿಯಮಲ್ಲಿ ಹೋಗಿ ಹಿಂಗೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲಿಯುವಾಗ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಅಥವಾ ಬಡ ಒಂದು ಕುಟುಂಬದಿಂದ ಹೋಗಿ ಅಲ್ಲಿ ಏನು ಗೊತ್ತಿಲ್ಲದೆ ಅಲ್ಲಿ ಹೋಗಿ ವಿದ್ಯಾರ್ಜನೆ ಮಾಡುವಾಗ ಒಂದು ರೀತಿಯಲ್ಲಿ ಎಲ್ಲ ಇರುವವರೆಲ್ಲ ಇಂಗ್ಲೀಷ್ ಮೀಡಿಯಮ್ ಅವರು, ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಪ್ರದೇಶದಿಂದ ಬಂದವರಿದ್ದಾರೆ. ಅವರೊಟ್ಟಿಗೆ ಸೇರಿಕೊಂಡು ನಾವು ಒಂದು ಪ್ರತಿಭಾನ್ವಿತ ಆಗುತ್ತೆ ಹೇಳಿದರೆ, ಅದು ಕೂಡ ನಮ್ಮ ಊರಿಗೆ ಹೆಮ್ಮೆ ತರುವಂಥ ವಿಷಯ ಆಗಿದೆ ಅಂತ. ನಮ್ಮ ಕುಟುಂಬದಲ್ಲಿ ಕೂಡ ಇಂಜಿನಿಯರಿಂಗ್ NITKಯಲ್ಲಿ ಮಾಡಿದವರು ಯಾರೂ ಇರಲಿಲ್ಲ, ನಾನೇ ಮಾಡಿದೆ ಅಂತ ಹೇಳುವ ಹೆಮ್ಮೆ ಕೂಡ ನನಗಿದೆ. ಬಹಳ ಕಷ್ಟದ ಜೀವನದಿಂದ ಆರಂಭಿಸಿಕೊಂಡು ತಮ್ಮ ಕಲಿಕೆಯಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆದು ಎಂಜಿನಿಯರ್ ಆಗಿ ಪದವಿ ಪಡೆದಂತಹ ಈ ದಿನಕರ್ ಉಳ್ಳಾಲ್ ಅವರು ಆನಂತರ ರಾಜಕೀಯವಾಗಿಯೂ ಮುಂದುವರಿತಾರೆ, ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಇದರ ಬಗ್ಗೆ ನಾವು ಮತ್ತೆ ಒಂದಷ್ಟು ಮಾತುಕತೆಯನ್ನು ಮುಂದುವರಿಸಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕ ಬಾಂಧವರೇ, ದಿನಕರ್ ಉಳ್ಳಾಲ್ರವರೊಡನೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಅವರ ಜೀವನ ಯಾವ ರೀತಿ ಸಾಗಿ ಬಂತು, ಯಾವ ರೀತಿಯಲ್ಲಿ ಅವರು ಇಂಜಿನಿಯರ್ ಆಗಿ ವೃತ್ತಿ ಪದವಿಯನ್ನು ಪಡೆದರು, ಆ ನಂತರದ ಬಗ್ಗೆ ಮಾತುಕತೆ. ದಿನಕರ್ ಉಳ್ಳಾಲ್ರವರೇ, ನೀವು ಇಂಜಿನಿಯರ್ ಆದ ನಂತರ ನಿಮ್ಮ ವೃತ್ತಿ ಜೀವನ ಎಲ್ಲಿಂದ ಆರಂಭ ಆಯಿತು? ನೋಡಿ, 76ನೇ ಇಸವಿಯಲ್ಲಿ ನನ್ನ ಇಂಜಿನಿಯರಿಂಗ್ ಮುಗಿದಿದೆ. ನಾನು ನನ್ನ ಹುದ್ದೆ ಸಿಕ್ಕಿತ್ತು ನನಗೆ ಮುಂಬೈಯಲ್ಲಿ ಸಿಕ್ಕಿದೆ. 1 ವರ್ಷ ಅಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ನಂತರ ನನಗೆ ಇಲ್ಲಿ ರಾಜಸ್ಥಾನ್ ಅಟಾಮಿಕ್ ಪವರ್ ಪ್ರಾಜೆಕ್ಟಲ್ಲಿ ಅಲ್ಲಿ ಹುದ್ದೆ ಸಿಕ್ಕಿತ್ತು. ಅಂದರೆ ಒಳ್ಳೆ, ಅದು ಅಟಾಮಿಕ್ ಪವರ್ ಪ್ರಾಜೆಕ್ಟ್ ಅಂತ ಹೇಳಿದರೆ ನ್ಯೂಕ್ಲಿಯರ್ ಬಹಳ ಇದಿತ್ತು. ಅದ ನಂತರ ನಾನು ಗುಜರಾತಲ್ಲಿ ಪುನಃ ಕೆಲಸ ಮಾಡಿದ್ದೇನೆ. ನಂತರ 3 ವರ್ಷ ಈ ಕಡೆ 3 ವರ್ಷ ಇದಾದ 3-4 ವರ್ಷ ಇದಾದ ನಂತರ ಕೂಡಲೇ ನನಗೆ ಸಿಂಗಾಪುರಕ್ಕೆ ಕಳಿಸಿಕೊಟ್ರು. ನನಗೆ ಸಿಂಗಾಪುರದಲ್ಲಿ ಮೊಬೈಲ್ ಆಯಿಲ್, ಇಡೀ ಜಗತ್ತಿನಲ್ಲೇ ಮೊಬೈಲ್ ಆಯಿಲ್ ಅಂತೇಳಿ ದೊಡ್ಡ ಕಂಪನಿ, ಅಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಕೆಲಸ ಸಿಕ್ಕಿತ್ತು.
84ರವರೆಗೆ ನಾನು ಸಿಂಗಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಸಿಂಗಾಪುರದ ಕೆಲಸ ಅಂತ ಹೇಳಿದರೆ ಹೆಡ್ ಆಫೀಸ್ಗೆ ಕೆಲಸ ಆಗಿದ್ದರೂ ಕೂಡ ನನಗೆ ಇಂಡೋನೇಷ್ಯಾಕ್ಕೆ ಹೋಗ್ಲಿಕ್ಕಿತ್ತು, ಮಲೇಷ್ಯಾಕ್ಕೆ ಹೋಗ್ಲಿಕ್ಕಿತ್ತು, ಥೈಲ್ಯಾಂಡ್ಗೆ ಹೋಗ್ಲಿಕ್ಕಿತ್ತು. ಅಲ್ಲೆಲ್ಲ ಆಯಿಲ್ ಫೀಲ್ಡ್ಸ್ ಎಲ್ಲ ಇತ್ತು. ಇಂಡೋನೇಷ್ಯಾದಲ್ಲಿ ಭಾರಿ ದೊಡ್ಡ ಆಯಿಲ್ ಫೀಲ್ಡ್ಸ್ ಎಲ್ಲ ಇತ್ತು. ಈಗಿನ LPG ಎಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ, ಅದು ಆವಾಗ ಅಲ್ಲಿ ಪ್ರೊಡ್ಯೂಸ್ ಆಗ್ತಾಯಿತ್ತು. ಅದನ್ನು 84ರಲ್ಲಿ ನನಗೆ ಅದೇ ಕಂಪನಿಯವರು ನೀವು ಹೇಳಿದರು ನೀನು ಶಾರ್ಜಾಕ್ಕೆ ಹೋಗ್ಬೇಕಂತೇಳಿ ಟ್ರಾನ್ಸ್ಫರ್ ಆಗಿ. ನಾನು ಮನೆಗೆ ಬಂದಾಗ ಶಾರ್ಜಾ ಅಂತ ಹೇಳಿದರೆ ಆವಾಗ ಅಷ್ಟು ದೊಡ್ಡ ಒಂದು ಮರುಭೂಮಿ ಆಗಿತ್ತು, ಯಾರು ಅದನ್ನು ಲೈಕ್ ಮಾಡಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ತಂದೆ ಹೇಳಿದರು. ಆದರೆ ಸ್ವಲ್ಪ ಸಮಯದಲ್ಲಿ ನನ್ನ ತಾಯಿ ಕೂಡ ತೀರಿ ಹೋದರು. ಮತ್ತೇನು ಹೇಳಿದರು, ಎಲ್ಲ ಹೇಳಿದರು ನೀನು ಇಲ್ಲೇ ಇರು, ಇನ್ನು ಬೇಡ, ಹೋಗೋದು ಬೇಡ, ಇಲ್ಲೇ ಒಂದು ಸ್ವಲ್ಪ ಹಾಗೆ ದೇವಚಂದ್ ಕನ್ಸ್ಟ್ರಕ್ಷನ್ ಅಂತೇಳಿ ಹುಟ್ಟು ಹಾಕಿದ್ದು. ದೇವಚಂದ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಅದರ ಹೆಸರು ದೇವಕಿ ಅಂತ ಹೇಳಿದ್ರೆ ನನ್ನ ತಾಯಿ ಹೆಸರು, ಚಾಂದ್ ಅಂತ ಹೇಳಿದ್ರೆ ನನ್ನ ತಂದೆ ಚಂದಪ್ಪ ಅಂತ ಹೆಸರು, ದೇವಚಂದ್ ಕನ್ಸ್ಟ್ರಕ್ಷನ್. ಅದನ್ನು 84ರಲ್ಲಿ ಪ್ರಾರಂಭ ಆಗಿ ಒಂದು ರೀತಿಯಲ್ಲಿ ನಾವು ಸೌತ್ ಇಂಡಿಯಾದಲ್ಲಿ ಒಂದು ರೀತಿಯಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ಅದು ವಿಶೇಷವಾಗಿ ರೈಲ್ವೆಯಲ್ಲಿ. ನೀವು ಈಗ ಸುರತ್ಕಲ್ ನೋಡ್ತೀರಿ, ಉಳ್ಳಾಲ್ ನೋಡ್ತೀರಿ, ಮಂಜೇಶ್ವರ, ಉಪ್ಪಳ ಅಥವಾ ಬಂಟ್ವಾಳ, ಪುತ್ತೂರು, ಸುಬ್ರಹ್ಮಣ್ಯ ಅಥವಾ ಈವನ್ ಕುಂದಾಪುರದವರೆಗೆ ಕೆಲವು ಸ್ಟೇಷನ್ಗಳನ್ನು ನೋಡುವಾಗ ಅಲ್ಲಿ ಕಟ್ಟಿಸಿದಂಥ ಸ್ಟೇಷನ್ಗಳೆಲ್ಲ ದೇವಚಂದ್ ಕನ್ಸ್ಟ್ರಕ್ಷನಿಂದಲೇ ಆಗಿದೆ. ದಿನಕರ ಅಂತ ಇಲ್ಲಿ ಹೆಸರು ಬರುತ್ತೆ ದೇವಚಂದ್ ಕನ್ಸ್ಟ್ರಕ್ಷನಲ್ಲಿ. ಸಾಧಾರಣ ಒಂದು 5 ವರ್ಷ ಮೊದಲಿನವರೆಗೆ ನಾನು ಎಲ್ಲ ಕಡೆಯಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿರುವ ರೈಲ್ವೆಯಲ್ಲಿ ಪ್ರಾಜೆಕ್ಟಲ್ಲಿ ನಾನು ಕನ್ಸ್ಟ್ರಕ್ಷನ್ನಲ್ಲಿ ಮಾಡಿದ್ದೇನೆ. ನನಗೆ ಈ ನಡುವೆ ನಮಗೆಲ್ಲ ದೇವಚಂದ್ ಕನ್ಸ್ಟ್ರಕ್ಷನ್ ಅಂತ ಹೇಳುವಾಗ ಎಲ್ಲಿಯೋ ಉತ್ತರದ ಸಂಸ್ಥೆ ಅಂತ ಹೇಳಿಕೊಂಡು ಭಾವನೆ ಬರ್ತಾ ಇತ್ತು ಇಲ್ಲಿವರೆಗೆ. ಇಲ್ಲ, ಅದು ತನ್ನ ತಾಯಿದ್ದು ಮತ್ತು ತಂದೆಯ ಹೆಸರನ್ನು ನಾನು ಇಟ್ಕೊಂಡು ಈಗಲೂ ಸಹ ಇದೆ ದೇವಚಂದ್ ಕನ್ಸ್ಟ್ರಕ್ಷನ್. ಈಗ ಸಹ ನಾನು ಕ್ಲಾಸ್ 1 ಕಾಂಟ್ರಾಕ್ಟರೇ ಆಗಿದ್ದೇನೆ. ಈಗ ನಿಮ್ಮ ರಾಜಕೀಯ ಜೀವನ ಎಲ್ಲಿಂದ ಆರಂಭ ಆಯಿತು? ನೋಡಿ, 84ರಲ್ಲಿ ಬಂದ ನಂತರ ನಾನು ಮತ್ತೊಂದು ವಿಚಾರ ಇಲ್ಲಿ ಹೇಳ್ಬೇಕಂದ್ರೆ ಈ ಲಯನ್ಸ್ ಕ್ಲಬ್ಬು ಚೋಟಮಂಗ್ಳೂರು ಕೂಡ ನನ್ನಿಂದಲೇ ಪ್ರಾರಂಭ ಆಯಿತು. ಇಲ್ಲಿಂದಲೇ ಅದು ಕೂಡ ಪ್ರಾರಂಭ ಆಯಿತು. 84ರಿಂದ 94ರವರೆಗೆ ನಾನು ಈ ಸಾಮಾಜಿಕ ಸೇವೆಯಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ದೆ. ಎಲ್ಲಿ ಬಡ ಮಕ್ಕಳಿಗೆ ಅಥವಾ ಬೇರೆಯವರಿಗೆ ಶಾಲೆಗಳಿಗೆ ಅಥವಾ ಬೇರೆ ಬೇರೆ ಇದಕ್ಕೆ ಅಲ್ಲಿ ಕೆಲವು ಅವರಿಗೆ ಕೊಡುವಂಥ ಏನು ವಸ್ತುಗಳು, ಪುಸ್ತಕ ಆಗಲಿ ಅಥವಾ ಬಟ್ಟೆ ಬರೆ ಆಗಲಿ ಅದನ್ನು ಕೊಡುವಂಥ ಕೆಲಸವನ್ನು ಜಾಸ್ತಿ ಸ್ವಲ್ಪ ದುಡ್ಡಿತ್ತು. ಹಾಗೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾಯಿತ್ತು, ಅದನ್ನು ಮಾಡ್ತಾಯಿದ್ದೆ. ತಂದೆ ಕೂಡ ಆಗ ಇದ್ದರು, ರಾಜಕೀಯದಲ್ಲಿ ಇದ್ದರು. ಅವು ಕೂಡ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇತ್ತು. ಅಣ್ಣ ಕೂಡ ರಾಜಕೀಯದಲ್ಲಿ ಇದ್ರಲ್ಲ. ನನಗೆ ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ ನನ್ನ ತಂದೆನೇ ಹೇಳಿದರು, ಬೇಡ ನೀವು ಹೋಗಬೇಡ ರಾಜಕೀಯ ಕ್ಷೇತ್ರ ಅಂತ ಹೇಳಿದರೆ, ಅದು ಬೇಡ ಅಂತೇಳಿ, ನೀನೇ ಒಳ್ಳೆಯ ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದೆಯಾ ಅದನ್ನೇ ಮುಂದುವರಿಸಿಕೊಂಡು ಹೋಗು ಅಂತ ಹೇಳಿದ್ರು. 94ರಲ್ಲಿ ನಾನು ರಾಜಕೀಯ ಸೇರಲಿಕ್ಕೆ ಕಾರಣ ನಮ್ಮ ಎಲ್ಲ MLA ಎಲೆಕ್ಷನ್ ಬಂತಾಗ ಅದು ಪಕ್ಷೇತರವಾಗಿ ನಾನು ರಾಜಕೀಯ ಸೇರಿದ್ದು. ನಾನೇನು ರಾಜಕೀಯ ಸೇರಿದ್ದು ಪಕ್ಷದಿಂದಲ್ಲ. ಇಲ್ಲಿ MLA ಎಲೆಕ್ಷನ್ ಆಗೋ 94ರಲ್ಲಿ ಜಯರಾಮ್ ಶೆಟ್ಟಿಯವರು ಮತ್ತು ಮಸೂದ್ರವರು ಕಾಂಗ್ರೆಸ್ಸಿಂದ, ಜಯರಾಮ್ ಶೆಟ್ಟಿಯವರು BJP ಅವರು ನಿಂತಿದ್ದರು. ನಾನು ಮತ್ತು 2 ಪಕ್ಷೇತರ ಅಭ್ಯರ್ಥಿಗಳು ರಶೀದ್ ಮತ್ತು ಇವರು PDP ಅವರೊಬ್ಬರು ನಿಂತಿದ್ದರು. ಆಗ KCPಯಲ್ಲಿ ರಶೀದ್ ಅವರು, ನಾನು ಪಕ್ಷೇತರಾಗಿ ನಿಂತೆ. ಎಲ್ಲ ಹುಡುಗರೆಲ್ಲ ನಮ್ಮೆಲ್ಲ ಒಂದು ಸ್ವಲ್ಪ ಇದಿತ್ತು. ನಿಂತು ನಾವು ಒಂದು ಎಲ್ಲ ಪ್ರದೇಶ ಸುತ್ತಿದಂತೇಳಿ ಎಲ್ಲ ಕಡೆಯಲ್ಲಿ ನಾವು ಹೋಗಿದ್ದೆ. ಆವಾಗ ಇದಕ್ಕೆ ಬೆಂಗ್ರೆ ಬರ್ತಿತ್ತು, ಬಪ್ಪಾಲ್ ಬರ್ತಿತ್ತು, ಜಪ್ಪು ಬರ್ತಿತ್ತು, ಆ ಕಡೆ ಪಾಂಡೇಶ್ವರ ಎಲ್ಲ ಬರ್ತಾಯಿತ್ತು ಉಳ್ಳಾಲಕ್ಕೆ. ಅನಿರೀಕ್ಷಿತವಾಗಿ ಅಲ್ಲಿ ಫಲಿತಾಂಶ ಬಂದದ್ದು ಜಯರಾಮ್ ಶೆಟ್ಟಿ ಅವರು ಪ್ರಥಮವಾಗಿ ಪಲ್ಲಟವಾಗಿ ರಾಜಕೀಯವಾಗಿ ಇಲ್ಲಿ ಒಂದು BJPಯ ಸ್ಥಾನ ಬರಲಿಕ್ಕೆ ನನ್ನಿಂದಾಗಿ ಅಂತ ಹೇಳಿಲ್ಲ, ಆದರೆ ನನಗೆ ಸಾಧಾರಣ 2800 ಓಟು ಸಿಕ್ಕಿದೆ. ಆ ಒಂದು ಮಾರ್ಜಿನಲ್ಲಿ ಅವರು ವಿನ್ ಆದದ್ದು, 3000 ಓಟಲ್ಲಿ ಅವರು ವಿನ್ ಆದದ್ದು, ಅಂದರೆ ಕಾಂಗ್ರೆಸ್ಸನ್ನು ಸೋಲಿಸಿದ್ದು. ಅದರ ನಂತರ 99ರವರೆಗೆ ನಾವು ಜಯರಾಮ್ ಶೆಟ್ಟಿಯವರು ಇದ್ದರು. 99ರಲ್ಲಿ 94ರಿಂದ 5 ವರ್ಷ 99 ಪುನಃ ನಾನು ಅಷ್ಟವರೆಗೆ ಪಕ್ಷೇತರನೇ ಇದ್ದೆ. ಪುನಃ ನಾನು 99ಕ್ಕೆ ನಾನು ನಾಮಿನೇಷನ್ ಹಾಕಿದ್ದೆ ಪಕ್ಷೇತರದಿಂದ. ಅಲ್ಲಿ ಒಂದು ಸ್ವಲ್ಪ ಇದಾಯಿತು. ಯಾಕಂತ ಹೇಳಿದರೆ ನಾನು ಪುನಃ ಪಕ್ಷೇತರ ನಿಂತರೆ ಆಗ ಸೀಟ್ ಸಿಕ್ಕಿದ್ದು UT ಫರೀದ್ ಅವರಿಗೆ. ಆಗ ಅವರು ತಂದೆ ಹತ್ರ ರಿಕ್ವೆಸ್ಟ್ ಮಾಡಿದರು, ತಂದೆ ನೀವು ಕಾಂಗ್ರೆಸ್ನವರು, ಒಂದು ಮುಂದಿನಲ್ಲೂ ನಿಮ್ಮ ಮಗ ಇಲ್ಲಿ ನಿಂತರೆ ನಮಗೆ ಸೋಲಾಗ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಆಗ್ಬೋದು, ನೀವು ದಯಮಾಡಿ ಅವರನ್ನು, ನಾನು ನಾಮಿನೇಷನ್ ಹಾಕಿದ್ದೇನೆ, ಎಕ್ಸೆಪ್ಟ್ ಆಗಿದೆ, ಎಲ್ಲ ಆಗಿದೆ, ವಿತ್ಡ್ರಾ ಮಾಡಿಸಿ ಅಂತ ಹೇಳೋ ವಿಚಾರದಲ್ಲಿ ಮತ್ತು ನನ್ನ ತಂದೆ ಹೇಳಿದಾಗ ಅಥವಾ ಎಲ್ಲ ಮನೆಗೆ ಬಂದಿದ್ದರು, ರಮನಾಥ್ ರಾಯ್, ವೀರಪ್ಪ ಮೊಯ್ಲಿ ಅವರು ಇವರೆಲ್ಲ ಬಂದು ಹೇಳಿದರು ಅವರನ್ನು ಬೇಡ ವಿತ್ಡ್ರಾ ಮಾಡಿಸಿ ಅಂತೇಳಿ. ಆಯಿತು, ನಮ್ಮೊಟ್ಟಿಗೆಲ್ಲ ಆಲೆಬಕ್ಕ ಭಾವಕ ಅವರು ಇವರೆಲ್ಲ ಇದ್ದರು, ನಾವೆಲ್ಲ ಸಂಖ್ಯೆ ಮಾಡಿ ಆಯಿತು ವಿತ್ಡ್ರಾ ಮಾಡಿದೆವು. ಆ ದಿವಸ ಆ ಕಂಟೆಸ್ಟ್ ಮಾಡಲಿಲ್ಲ. ಅಂದಿನ ದಿನದಿಂದ ನಾನು ಅಷ್ಟವರೆಗೆ 94ರವರೆಗೆ ಪಕ್ಷೇತರಾಗೇ ಇದ್ದೆ. ಇಷ್ಟು 84ರಿಂದ 10 ವರ್ಷ ನನ್ನ ಪಕ್ಷೇತರ. ಈ ಜೀವನ ಸಾಮಾಜಿಕ ಜೀವನವೇ ಇತ್ತು, ರಾಜಕೀಯ ಜೀವನ ಇರಲಿಲ್ಲ. UT ಫರೀದ್ರವರು ಜಯಗಳಿಸಿದ ನಂತರ ಅವರೊಂದು ನೆನಪಲ್ಲಿ ಇಟ್ಟಿದ್ದರು, ದಿನಕರ ಉಳ್ಳಾಲ್ ವಿತ್ಡ್ರಾ ಮಾಡಿದರು ಅಂತೇಳಿ.
ತಂದೆ ಹತ್ರ ಹೇಳಿದರು, ಒಂದು ಕೆಲಸ ಮಾಡಿ, ಹೇಗೂ ನಿಮ್ಮ ಮಗ ಒಂದು ರೀತಿಯಲ್ಲಿ ಪಕ್ಷೇತರ ಆಗಿ ಕಾಂಗ್ರೆಸ್ಸನ್ನು ಅವ್ರಿಗೆ ಸೇರಿಸಿ ಅಂತ ಹೇಳೋ ವಿಚಾರದಲ್ಲಿ ಅವರು ಹೇಳಿದರು. ತಂದೆಯ ಒಂದು ಮಾತಿಗೆ ಮತ್ತು ತಂದೆ ಕಾಂಗ್ರೆಸ್ಸಿಗೆ ನಾನು ಅದಕ್ಕೆ ಒಪ್ಪಿನ ಅಣ್ಣನ ಸಹ ಕೇಳಿದೆ, ಆಯಿತು ಕಾಂಗ್ರೆಸ್ ಸೇರು ಅಂತ. ಅದೇ ತಿಂಗಳು ಯಾವಾಗ ನಾನು ಕಾಂಗ್ರೆಸ್ ಸೇರಿದೆ ಅದೇ ತಿಂಗಳಲ್ಲಿ ಇಲ್ಲಿ ಪಂಚಾಯತ್ನಲ್ಲಿ ಇಲೆಕ್ಷನ್, ನಗರಸಭೆಯಲ್ಲಿ ಇಲ್ಲಿ ಆಗ ಟೌನ್ ಪಂಚಾಯತ್ ಇಲೆಕ್ಷನ್, ಉಳ್ಳ ಟೌನ್ ಪಂಚಾಯತ್ ಇತ್ತು, ಸೇರಿದೆ. ಅದೇ ಸಂದರ್ಭದಲ್ಲಿ ಅವರು ಟಿಕೆಟ್ ಕೊಟ್ಟರು, UT ಫರೀದ್ರವರು. ನಾನು ವಿನ್ ಆದೆ. ಅದೇ ಎರಡನೇ ತಿಂಗಳಲ್ಲಿ ಅದೇ ಎಲೆಕ್ಷನ್ ವಿನ್ 2 ತಿಂಗಳು ನಾನು ಉಪಾಧ್ಯಕ್ಷ ಆದೆ. ಅಂದರೆ ಎಲ್ಲ ಎಷ್ಟು ಮಂದಿ ಇದ್ದರೂ ಕೂಡ ನಾನು ಪ್ರಪ್ರಥಮವಾಗಿ ಕಾಂಗ್ರೆಸ್ ಸೇರಿ ಪ್ರಪ್ರಥಮವಾಗಿ ಉಪಾಧ್ಯಕ್ಷ ಆದೆ. ಅದೇ ಟರ್ಮಲ್ಲಿ ಇನ್ನೊಂದು ಸಲಕ್ಕೆ ಮೀಸಲಾತಿ ಬರುವಾಗ 2A ಬಂತು ಹಿಂದುಳಿದ ವರ್ಗಕ್ಕೆ. UT ಫರೀದ್ರವರು ನನ್ನನ್ನು ಪುನಃ ನನ್ನ ಒಂದು ಆ ಸಾಧನೆಯನ್ನು ನೋಡಿಕೊಂಡು, ನನ್ನ ಒಂದು ಸಮರ್ಥನೆ ನೋಡಿಕೊಂಡು, ನನ್ನ ಒಂದು ವಿದ್ಯಾಭ್ಯಾಸ ನೋಡಿಕೊಂಡು ಪುನಃ ನನ್ನ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಅಥವಾ ಎಲ್ಲಿಯಾದರೂ ಒಂದೇ ಟರ್ಮಿಗೆ ಒಬ್ಬ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಆಗುವುದು ಅಂತ ಹೇಳಿದರೆ ಪ್ರಪ್ರಥಮ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈಗ ನನಗೆ ಆ ಅವಕಾಶ ಸಿಕ್ಕಿತ್ತು, ಅದು UT ಫರೀದ್ರನ್ನು ಯಾವಾಗಲೂ ನಾನು ನೆನಪಿಸ್ಕೊಡ್ತೇನೆ. ಅವರಿಂದಾಗಿ ನನಗೆ 2 ಸಲ ಸಹ ಒಂದೇ ಸ್ಥಾನಮಾನ, ಅಂದರೆ ಮೇಲಿನ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಸ್ಥಾನ ಸಿಕ್ಕಿತ್ತು ಅಂತ ಹೇಳಿ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಈ ನಡುವೆ ನೀವು ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯನ್ನು ಹುಟ್ಟುಹಾಕಿದ್ರಿ. ಈ ಕಲ್ಪನೆ ಹೇಗೆ ಬಂತು ಮತ್ತು ಈ ಸಮಿತಿಯನ್ನು ಹೇಗೆ ಬೆಳೆಸಿದ್ರಿ? 27 ವರ್ಷ ಆಯಿತು ಈಗ ಈ ಸಮಿತಿಗೆ. ನೋಡಿ, ನಾವು 97ರಲ್ಲಿ ಆವಾಗ ಜಯರಾಮ್ ಶೆಟ್ಟಿಯವರು ಇಲ್ಲಿ MLA ಆಗಿದ್ದರು. 97ನೇ ಇಸವಿ ಅಂತ ಹೇಳಿದರೆ ನಮ್ಮದು 50ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭ. ವಿವೇಕ್ ರೈ ಅವರು ತುಳು ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಆವಾಗ ಪಾಲ್ತಾಡಿ ಆಚಾರ್ಯ ಇದ್ದರು, ಅಮೃತಸೋಮೇಶ್ವರ ಇದ್ದರು, ಇದಿನಬ್ಬನವರಿದ್ದರು, ಮತ್ತು ಜಯರಾಮ್ ಶೆಟ್ಟಿ ಇದ್ದರು, ಮತ್ತು ಬೇರೆಲ್ಲ ಬಂದು ಒಂದು ಕಲ್ಪನೆ ಅವರಲ್ಲಿ ಮೂಡಿತ್ತು ಎಲ್ಲಿ ತುಳು ಅಕಾಡೆಮಿಯಲ್ಲಿ. ನಾವು 50ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಹಬ್ಬಕ್ಕಳ ಹೆಸರನ್ನು ಯಾಕೆ ನಾವು ಚಿರಸ್ಥಾಯಿ ಮಾಡಬಾರ್ದು, ಅದು ಉಳ್ಳಾಲದಲ್ಲಿ ಉತ್ಸವವನ್ನು ಮಾಡಬಾರ್ದು ಅಂತ ವಿಚಾರದಲ್ಲಿ ನಮ್ಮ ತೊಕ್ಕೋಟ್ನ ವೃಂದಾವನದಲ್ಲಿ ಒಂದು ಮೀಟಿಂಗನ್ನು ಕರೆದು, ಇಲ್ಲಿಯ ಲೋಕಲ್ನವರೆಲ್ಲ ಕರೆದು ಒಂದು ಸ್ವಲ್ಪ ಮೀಟಿಂಗ್ ಮಾಡಿ. ಬಹುಶಃ ನಾನು ಬಂದಿದ್ದೆ, ನೀವು ಬಂದಿದ್ದೀರಿ, ಹೌದು. ಆ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಆಗ್ತೈತೆ, ಹಬ್ಬಕ್ಕೋಸ್ಕರ ಮಾಡುವುದು ಅಂತೇಳಿ ಆಯಿತು. ಇದರ ಹೊಣೆಗಾರಿಕೆ ಯಾರು ಮಾಡಬೇಕಂತ ಹೇಳೋ ವಿಚಾರದಲ್ಲಿ ಇವರು ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಆಗ್ತಂತೇಳಿ ಅದೇ ಸಂದರ್ಭ MLA ಆಗ್ತಾರೆ ಅಂತೇಳಿ ಆಯಿತು. ಆ ಸ್ಥಾನವನ್ನು ಅದನ್ನು ಮಾಡಿಸ್ಕೊಂಡು ಕೆಲಸವನ್ನು ಮಾಡಬೇಕು ಯಾರಂತ ಕೇಳುವಾಗ ಇದಿನೊಬ್ಬರು ಎದ್ದು ಅಂತ ಹೇಳಿದರು, ಇದು ಒಬ್ಬರಿಗೆ ಮಾತ್ರ ಸಾಧ್ಯ, ಯಾಕಂದರೆ ಆಗ ನಾನು ಲಯನ್ಸ್ ಕ್ಲಬ್ಬಲ್ಲಿ ಇದ್ದೇನೆ, ದಿನಕರ ಉಳ್ಳಾಲರಿಗೆ ಕೊಡಿ, ಅವರಿಂದ ಮಾತ್ರ ಸಾಧ್ಯ ಆಗಲಿಕ್ಕೆ ಉಂಟು ಅಂತ ಹೇಳೋ ವಿಚಾರದಲ್ಲಿ ಆಗ ಅದೊಂದು ನಿರ್ಣಯ ಆಯಿತು. ಆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಅಂದಿನಿಂದ ನಂತರ ಅಧ್ಯಕ್ಷ ಸ್ಥಾನ ಆಯಿತು. ಇಷ್ಟುವರೆಗೆ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಉಳ್ಳಾಲದ ಹಬ್ಬಕ್ಕಳ ಹೆಸರನ್ನು ಇಡೀ ಪ್ರಧಾನಮಂತ್ರಿಯ ಬಾಯಲ್ಲಿ ಬರುವಾಗೆ ಅಥವಾ ಮುಖ್ಯಮಂತ್ರಿಯ ಬಾಯಿ ಅಥವಾ ಯಾರದೇ ಹೆಸರನ್ನು ಚಿರಸ್ಥಾಯಿಯಾಗಿ ಒಂದು ರೀತಿಯಲ್ಲಿ ಎಷ್ಟು ಹೆಸರು ತರಲಿಕ್ಕೆ ನಮ್ಮ ಸಂಸ್ಥೆ ಹಬ್ಬಕ್ಕೂ ಸಮಿತಿ ಕಾರಣ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಅದರ ಬಗ್ಗೆ ನಾನು ಹೇಳಲೇಬೇಕು, ಯಾಕೆಂದರೆ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಅಂತ ಹೇಳಿದರೆ ಅದುವರೆಗೆ ಯಾರೂ ತಿಳಿಯದ ಹೆಸರು, ಗೊತ್ತಿದ್ದರೂ ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಏನು ಮಾಡಿದ್ಲು, ಪೋರ್ಚುಗೀಸರೊಡನೆ ಹೇಗೆ ಹೋರಾಡಿದ್ಲು, ಹೇಗೆ ಅವಳ ಒಂದು ಆ ದಂಡು ಇತ್ತು, ಯಾವ ರೀತಿಯಲ್ಲಿ ಅವಳ ಆಳ್ವಿಕೆ ಇತ್ತು, ಇದೆಲ್ಲವನ್ನು ಹೊರ ಪ್ರಪಂಚಕ್ಕೆ, ಅಂದರೆ ಉಳ್ಳಾಲ ಬಿಟ್ಟು ಹೊರ ಪ್ರಪಂಚಕ್ಕೆ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕವಾಗಿ ದೇಶದೆಲ್ಲೆಡೆ ತಿಳಿಯುವಂತೆ ಮಾಡಿದಂತಹ ಒಂದು ಕೀರ್ತಿ ಇದ್ದರೆ ಅದು ಬಹುಶಃ ದಿನಕರ ಉಳ್ಳಾಲರವರಿಗೆ ಮತ್ತು ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಅಂತ ಹೇಳಿಕೊಳ್ಳಿಕ್ಕೆ ಖಂಡಿತವಾಗಿ ಹೆಮ್ಮೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಈ ಒಟ್ಟಿಗೆ ನೀವು ಭಗವತಿ ಎಜುಕೇಷನ್ ಟ್ರಸ್ಟ್ ಉಚ್ಚಿಲ ಸಂಕೊಳಿಗೆಯಲ್ಲಿ ನೀವು ನಿಮ್ಮ ನೇತೃತ್ವದಲ್ಲೇ ಆರಂಭ ಆಯಿತು, ಅದು ಹೇಗೆ ಸ್ಥಾಪನೆ ಆಯಿತು? ನೋಡಿ, ನನಗೆ ಶಿಕ್ಷಣದಲ್ಲಿ ತುಂಬ ಆಸೆ ಇತ್ತು. ಯಾಕಂದರೆ ನನಗೆ ಒಂದು ರೀತಿಯಲ್ಲಿ ನಾನು ಹುಟ್ಟಿ ಬೆಳೆದದ್ದು ಕಷ್ಟದಿಂದ ಆದರೂ ಕೂಡ ಈ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂಥ ವಿಚಾರದಲ್ಲಿ, ಈಗ ನಾನು ಜನಪ್ರತಿನಿಧಿ ಆದ ಕೂಡ ಸಂದರ್ಭದಲ್ಲಿ ಕೂಡ ನಮ್ಮ ಬಬ್ಬುಕಟ್ಟು ಶಾಲೆ ಆಗಲಿ, ಪಟ್ಲ ಶಾಲೆ ಆಗಲಿ ಅಥವಾ ಬೇರೆ ಬೇರೆ ಶಾಲೆಗಳೇ ಆಗಲಿ, ನಾವು ಶಾಲೆಗೆ ಬೇಕಾದಷ್ಟು ನನ್ನ ವೈಯಕ್ತಿಕ ನೆಲೆಯಲ್ಲಿ ಒಂದು ಕಲ್ಪನೆ ಬಂತು. ನಾನು ಸದಾಶಿವ ಉಳ್ಳಾಲು, ಚಂದ್ರಾಸ ಉಳ್ಳಾಲು ಮತ್ತು ರಾಘವ ಉಚ್ಚಿಲ ಅಂತ ಹೇಳುವಾಗ ನಾವೊಂದು ಇಲ್ಲಿ ಉಚ್ಚಿಲದಲ್ಲಿ ನಮ್ಮ ಎಲ್ಲೂ ಶಾಲೆ ಇಲ್ಲ ಅಂತ ಹೇಳುವ ವಿಚಾರದಲ್ಲಿ ನಿಮ್ಮ ಸಮಾಜಕ್ಕೆ ಪ್ರಾಮುಖ್ಯತೆ ಕೊಟ್ಟುಕೊಂಡು ನೀವು ಮಾಡಿದ್ದು. ನಮ್ಮ ಸಮಾಜದವರು, ನಮ್ಮ ಸಮಾಜಕ್ಕೆ ಅಂತೇಳಿ ಅಲ್ಲ, ಆದರೆ ಇಲ್ಲಿಯೇ ಬಡ ಪ್ರದೇಶದವರಿಗೆ ಅಂತೇಳಿ ನಾವು ಅಲ್ಲಿ ಸಮಾಜದ ಬಗ್ಗೆ ಇಲ್ಲಿ ನಾವು ಆದರೆ ಅವಕಾಶ ಎಲ್ರಿಗೆ ಅಂತೇಳಿ ಅದು ಸಮಾಜದ ಲೆಕ್ಕದ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜದಿಂದ ಮಳೆಯಲ್ಲಿ ಬೆಲ್ಲದಿಂದ ಎಲ್ಲೂ ತೀಯಸಮಯದಿಂದ ಎಲ್ಲೂ ಒಂದು ಶಾಲೆ ಕೂಡ ಇರಲಿಲ್ಲ. ಸೊ ನಾವೊಂದು ಹುಟ್ಟು ಹಾಕಿದ್ದೆವು 2000ರಲ್ಲಿ. ನಾವು ಇದು ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಂತೇಳಿ ಹುಟ್ಟು ಹಾಕಿದ್ದೆವು. ಒಂದು 10 ಮಂದಿ ಟ್ರಸ್ಟಿಗಳು ನಮ್ಮೊಟ್ಟಿಗಿದ್ದರು. ಅವರನ್ನೆಲ್ಲ ಹುಟ್ಟು ಹಾಕಿಕೊಂಡು 5 LKG ಸ್ಟೂಡೆಂಟ್ಸನ್ನು ಒಂದು ಟೀಚರ್ನ ಇಟ್ಕೊಂಡು ನಾವು ಸಂಕೊಲಿಗೆಯಲ್ಲಿ ಏನು ನಮ್ಮ ಅದು ಗೌರ್ಮೆಂಟ್ ಸ್ಥಳ ಇತ್ತು, ಅದೊಂದು ಕ್ಲಬ್ಬಿನ ಒಂದು ಸಂಗಮ ಒಂದು ಕ್ಲಬ್ ಇತ್ತು ಅಲ್ಲಿ, ಸ್ಥಳೀಯ ಸಂಘಟನೆಯಿಂದ ಅವರಿಂದ ನಾವು ಅದನ್ನು ತಿಳ್ಕೊಂಡು
ಇವತ್ತು ಅದನ್ನು ಶಾಲೆಯನ್ನು ನೀವು ನೋಡಿದರೆ ದಕ್ಷಿಣ ಜಿಲ್ಲೆಯಲ್ಲ ಕರ್ನಾಟಕದಲ್ಲಿ ಇವತ್ತು ಒಳ್ಳೆ ಎಜುಕೇಷನ್ ಕೊಡುವಂಥ ಇದು ಮತ್ತು ಒಳ್ಳೆ ಕ್ರೀಡೆಯಲ್ಲಿ ನಮ್ಮದು ಪ್ರಾಥಮಿಕ ಸ್ಥಾನ ಬಂದಿದೆ. ಕಬಡ್ಡಿಯಲ್ಲಿ ವಿಶೇಷವಾಗಿ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮದೆಲ್ಲ ಪ್ರೈಸ್ ಬರುತ್ತೆ. 1,000 ಮಕ್ಕಳನ್ನು ನಾವು ಅಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಸಾಧಾರಣ 35 ಮಂದಿ ಟೀಚರ್ಸ್ನವರು ಮತ್ತು ಒಂದು 10 ಮಂದಿ ಸ್ಟಾಫ್ ಕೂಡ ಇದ್ದಾರೆ. ಬೆಳೆಸುವಲ್ಲಿ ನಮ್ಮ ಪಾತ್ರ ನಮ್ಮ ಟ್ರಸ್ಟ್ಗಳ ಪಾತ್ರ ಕೂಡ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಖಂಡಿತವಾಗಿ ಅದರ ಬಗ್ಗೆ ಕೂಡ ನನಗೆ ಹೇಳಿಕೊಳ್ಳೋದು ತುಂಬ ಇದೆ. ಯಾಕೆಂದರೆ ನಾನು ಅದನ್ನು ನೋಡಿದ್ದೇನೆ. ಸ್ನೇಹ ಸಂಗಮ ಒಂದು ಸಂಘಟನೆ ನೋಡಿದ್ದೇನೆ. ಆ ಸಂಘಟನೆ ಇದ್ದಂತಹ ಕಟ್ಟಡದಲ್ಲಿ 5 ಮಂದಿ ವಿದ್ಯಾರ್ಥಿಗಳಿಂದ ಭಗವತಿ ಎಜುಕೇಷನ್ ಟ್ರಸ್ಟ್ನ ಮೂಲಕ ಆರಂಭಿಸಿದಂತಹ ನಿಮ್ಮ ಶಿಕ್ಷಣ ಸಂಸ್ಥೆ ಇವತ್ತು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಳ್ಳೆಯ ದರ್ಜೆಯ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಾವಂತರಾಗಿ ಕ್ರೀಡಾಕೂಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಹೀಗೆ ಎಲ್ಲ ರಂಗಗಳಲ್ಲಿ ಅವರು ಮಿಂಚುತ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂತಹ ಕೀರ್ತಿ ಕೂಡ ದಿನಕರ್ ಉಳ್ಳಾಳ್ರವರಿಗೆ ಅವರ ತಂಡಕ್ಕೆ ಇದೆ ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗುತ್ತಾ ಈ ಮಾತುಕತೆಯನ್ನು ಮತ್ತಷ್ಟು ಮುಂದುವರಿಸ್ತಾ ಇದ್ದೇವೆ. ನೀವು ತಿಳಿಯದಂತಹ ದಿನಕರ್ ಉಳ್ಳಾಳ್ರವರ ಬಗ್ಗೆ ಇನ್ನಷ್ಟು ಕುತೂಹಲದ ಮಾಹಿತಿಗಳು ಮುಂದಿನ ಮಾತುಕತೆಯಲ್ಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ದಿನಕರ್ ಉಳ್ಳಾಳ್ರವರು ಅವರು ಮಾಡಿದ ಸಾಧನೆಗಳೇನು, ಅವರು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಹೊತ್ತು ನಾಮಪತ್ರಿಕೆ ಸಲ್ಲಿಸಬೇಕಿದ್ರೆ ಅವರಿಗಿರುವಂತಹ ಅರ್ಹತೆಗಳೇನು, ಈ ಬಗ್ಗೆ ಈ ಮಾತುಕತೆಯಲ್ಲಿ ತಿಳಿಸುವಂತಹ ಪ್ರಯತ್ನದಲ್ಲಿ ನೀವು ತಿಳಿಯದಂತಹ ದಿನಕರ್ ಉಳ್ಳಾಳ್ರವರನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ಸಣ್ಣ ಮಟ್ಟಿನ ಪ್ರಯತ್ನ ಇದು. ಇದೀಗ ದಿನಕರ್ ಉಳ್ಳಾಳ್ರವರ ವೃತ್ತಿ ಜೀವನ ತಿಳಿಯಿತು, ಅವರ ಹಿನ್ನೆಲೆ ತಿಳಿಯಿತು, ಅವರು ಮಾಡಿದಂತಹ ಸಾಧನೆಗಳು, ಉಳ್ಳಾಳದ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಆಗಲಿ, ಭಗವತಿ ಎಜುಕೇಷನ್ ಟ್ರಸ್ಟ್ ಆಗಲಿ, ಅಥವಾ ಛೋಟಮಂಗಳೂರು ಲಯನ್ಸ್ ಕ್ಲಬ್, ನಾನು ಆ ಕ್ಲಬ್ಬಿನ ಒಂದು ಸದಸ್ಯ ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇಂತಹ ಎಲ್ಲ ಸಾಧನೆಗಳ ಹಿಂದೆ ದಿನಕರ್ ಉಳ್ಳಾಳ್ರವರೇ, ನಿಮ್ಮ ರಾಜಕೀಯ ಹಿನ್ನೆಲೆಯನ್ನು ನಾವು ಕೇಳಿದೆವು. ನಿಮ್ಮ ರಾಜಕೀಯ ಹಿನ್ನೆಲೆಯಲ್ಲಿ ನೀವು ಎದುರಿಸಿದಂತಹ ಚುನಾವಣೆಗಳು ಯಾವುದೆಲ್ಲ? ನೋಡಿ, ಇದನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ನೀವು ನಾಮಪತ್ರ ಸಲ್ಲಿಸಬೇಕಿದ್ರೆ ಅದು ಅನುಭವ ಇಲ್ಲದಿರೇ ಸಾಕಾಗುವುದಿಲ್ಲ. ಏನು ಅನುಭವಗಳು? ನಾನು ರಾಜಕೀಯ ಪ್ರತಿನಿಧಿಯಾಗಿ, ಚುನಾಯಿತ ಪ್ರತಿನಿಧಿಯಾಗಿ ಇದ್ದಾಗ ಹಲವಾರು ವಿಷಯಗಳಲ್ಲಿ ನನ್ನ ಒಂದು ತತ್ವವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೆ. ಎಲ್ಲೂ ನಾನು ಭ್ರಷ್ಟಾಚಾರ ಬಗ್ಗೆ ಅಥವಾ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದವ ನಾನು. ಅದಕ್ಕೆ ಎಲ್ಲ ಪ್ರೂಫ್ ಎಲ್ಲ ನಿಮಗೆಲ್ಲ ಗೊತ್ತುಂಟು. ಅದಕ್ಕೆ ಎಲ್ಲೂ ನಾನು ಸಂವಿಧಾನ ಬಿಟ್ಟು ನಾನು ಎಲ್ಲೂ ತಪ್ಪು ಹೋಗಲಿಲ್ಲ, ಅಥವಾ ನಮ್ಮ ಮುನ್ಸಿಪಾಲ್ಟಿ ಆ್ಯಕ್ಟ್ ನಾವು ಏನೂ ಇದೆ ಅಥವಾ ವಿಚಾರದಲ್ಲಿ ಅದರಲ್ಲಿ ನಾನು ಎಲ್ಲೂ ಇದಾಗಲಿಲ್ಲ. ನಿಖರವಾಗಿ ಓದಿಕೊಂಡು, ನಿಖರವಾಗಿ ಅದನ್ನು ತಿಳಿದುಕೊಂಡು ನಾನು ನನ್ನ ಕೌನ್ಸಿಲ್ ಸಭೆಯಲ್ಲಿ ಅದನ್ನು ತಿಳಿಸ್ತಾ ಇದ್ದೆ. ಎಲ್ಲರೂ ನನಗೆ ಅದಕ್ಕೆ ಗೌರವ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಈಗಲೂ ನನಗೆ ಸದಸ್ಯನಾಗಿದ್ದೇನೆ. ಈಗಲೂ ನಗರಸಭೆ ಸದಸ್ಯನಾಗಿ 4 ಸಲ ನನಗೆ ಈಗ ಇದ್ದೇನೆ. ವಿಷಯವಾಗಿ ಏನಂತೆ, ಕಳೆದ ವರ್ಷ 1 ವರ್ಷ ಮೊದಲು ಇವರು ನಮ್ಮ MLC ಅವರು ಆಯನೂರು ಮಂಜುನಾಥ್ರವರು ರಾಜೀನಾಮೆ ಕೊಟ್ಟರು. ಆವಾಗ ನನಗೆ ಒಂದು ಆಸೆ ಇತ್ತು, ಇದು 6 ತಿಂಗಳಿಗೆ ಪುನಃ ಇಲೆಕ್ಷನ್ ಬರ್ಬೋದು. ಯಾಕಂತೇಳಿದರೆ 6 ತಿಂಗಳಿಗೆ ನಾರ್ಮಲಿ 6 ತಿಂಗಳಿಗೆಲ್ಲ ಇಲೆಕ್ಷನ್ ಆಗ್ತದೆ ಪುನಃ ಸಲ. ಇನ್ನೊಂದು 6 ತಿಂಗಳ ಟೈಮ್ ಉಂಟು, ಯಾಕೆ ನಾನು ಒಂದು 6 ತಿಂಗಳಿಗೆ ಅಂತ. ಆದರೆ ಅದೇನೋ ಪುನಃ ಅವರು ಸೆಂಟ್ರಲ್ ಕಮಿಷನ್ ಅವರು ಹೇಳಿದರು, ಬೇಡ ನೀವು ಒಂದೇ ಸಲ ಇಲೆಕ್ಷನ್ ಮಾಡಿ. ಈಗ ಜೂನ್ 3ಕ್ಕೆ ಇಲೆಕ್ಷನ್ ಇಟ್ಟಿದ್ದಾರೆ. ನನಗೆ ಒಂದು ಪಕ್ಷೇತರವಾಗಿ ನಿಲ್ಲಬೇಕಂತ ಹೇಳಿದರೆ, ನಾನು ರಾಜಕೀಯದಲ್ಲಿ ಈಗ ಒಂದು ಜನತಾದಳ ಇದ್ದರೂ ಕೂಡ ನಾನು ರಾಜೀನಾಮೆ ಕೊಟ್ಟು 1 ವರ್ಷ ಆಯಿತು. ಆದರೆ ನಾನು ಪಕ್ಷೇತರವಾಗಿ ಇರಬೇಕಾಗ್ತದೆ, ನನ್ನ ಪಕ್ಷೇತರ. ಮತ್ತು ಯಾವುದೇ ನಾನು ಇಲ್ಲಿ ನನ್ನ ಪ್ಯಾಂಪ್ಲೆಟಲ್ಲಿ ವೆರಿ ಕ್ಲಿಯರ್ಲಿ ಹೇಳಿದ್ದೇನೆ, ನನ್ನ ನಾಯಕರುಗಳು 80,000 ಮತದಾರರು ಮಾತ್ರ ನನ್ನ ನಾಯಕರು. ನಾನೇ ನಾಯಕರಂತ ಹೇಳಿ ಘೋಷಣೆ ಮಾಡಲಿಲ್ಲ. ಈ ಪದವೀಧರ ಕ್ಷೇತ್ರ ಅಂತ ಹೇಳಿದರೆ ಅದರಲ್ಲಿ ತುಂಬ ನಿಮಗೆ ನಾಲೆಜ್ ಬೇಕು. ಯಾಕಂದರೆ ಪದವೀಧರರ ಕ್ಷೇತ್ರಕ್ಕೆ ನೀವು ಇದು 5-6 ಡಿಸ್ಟ್ರಿಕ್ಟ್ನಲ್ಲಿರುವಂಥ ಪದವೀಧರ ಕ್ಷೇತ್ರ. ಅದು ಬಹಳ ಸವಾಲಿನ ಕ್ಷೇತ್ರ. ನಾವು ಸಾಮಾನ್ಯ ಚುನಾವಣೆಯಲ್ಲಿ ಮತದಾರರೆಲ್ಲ ಯಾರು ಏನು ಎಲ್ಲ ನಮಗೆ ಗೊತ್ತಿರ್ತದೆ, ಒಂದು ವ್ಯಾಪ್ತಿ. ಇದು ಹಾಗಲ್ಲ, 5 ಜಿಲ್ಲೆಗಳು ಮತ್ತು ಒಂದು ತಾಲೂಕು ಸೇರಿಕೊಂಡಿದೆ ಇದಕ್ಕೆ. ಇದರಲ್ಲಿ ಆಯ್ದ ಮತದಾರರು ಮಾತ್ರ, ಅಂದರೆ ನೋಂದಾಯಿತ ಪದವೀಧರರು ಮಾತ್ರ ಈ ಒಂದು ಮತದಾನಕ್ಕೆ ಅರ್ಹರು. ಇವರನ್ನೆಲ್ಲ ಹೇಗೆ ಸಂಪರ್ಕ ಮಾಡ್ತೀವಿ? ನೋಡಿ, ನಾವು ಮೊದಲಿಗೆ ನಿರ್ಣಯ ಮಾಡಬೇಕಂತ ಹೇಳುವ ವಿಚಾರದಲ್ಲಿ ಅಂತ ಹೇಳಿದರೆ, ನೀವು ಹೇಳಿದಾಗ ನಾನು ಲಯನ್ಸ್ ಕ್ಲಬ್ಬಲ್ಲಿದ್ದೇನೆ, ಬೇರೆ ಕಡೆ ಎಲ್ಲ ಇದ್ದೇನೆ. ಒಂದು ಚರ್ಚೆ ನಾವು ಮಾಡಿದೆವು ಕಳೆದ ವರ್ಷವೇ. ಲಯನ್ಸ್ ಕ್ಲಬ್ನವರೆಲ್ಲ ಸೇರಿಕೊಂಡು ಆಯಿತು, ನಾನು ಹೇಳಿದೆ, ನನ್ನ ಅಭಿಪ್ರಾಯ ಹೇಳಿದೆ, ನಾನು ಈ ಸಲ ಇಲೆಕ್ಷನ್ಗೆ ನಿಲ್ತೇನೆ. ಆಯಿತು, ನೀವು ಒಂದು ಕೆಲಸ ಮಾಡಿ, ಲಯನ್ಸ್ ಕ್ಲಬ್ನವರು 4,000 8,000 2 ಜಿಲ್ಲೆಯಲ್ಲಿ ಇದ್ದಾರೆ, ಒಂದು ಮಾಡ್ಬೋದು. ಮತ್ತು ನಿಮಗೆ ಒಂದು ರೀತಿಯಲ್ಲಿ ಹೆಸರು ಕೂಡ ಉಂಟು, ಹಬ್ಬಕ್ಕನ ಬಗ್ಗೆ ಹೇಳಿದಿರಿ, ಅದೆಲ್ಲ ಬಗ್ಗೆ ಹೇಳಿದಿರಿ, ಹೆಸರು ಕೂಡ ಉಂಟು. ನಾವು ಚುನಾವಣೆ ನಿಲ್ತೇನೆ ಅಂತ ಹೇಳಿದ್ದೇನೆ. ಆಯ್ತು ಅಂತ ಹೇಳಿದೆ, ಎಲ್ಲ ಒಪ್ಪಿದ್ರು.
ನಾಮಿನೇಷನ್ ಹಾಕಿದ್ದೇನೆ ನಾನು, ಈಗ ಎಕ್ಸೆಪ್ಟ್ ಹಾಕಿತ್ತು, ಈಗ ಇದಾಯಿತು. ನನಗೆ ಪ್ರಚಾರಕ್ಕೆ ಏನಂತ ಹೇಳಿದರೆ, ನಾನು ಒಂದೇ ಒಂದು ಮಾಧ್ಯಮ ಅಂತ ಹೇಳಿದ್ರೆ, ಒಂದು ದೃಶ್ಯ ಮಾಧ್ಯಮ, ಒಂದು ಪೇಪರ್ ಮಾಧ್ಯಮ ಮತ್ತು ನಮ್ಮದು ಪ್ಯಾಂಪ್ಲೆಟ್ನಲ್ಲಿ ನಾವು ಎಲ್ರಿಗೂ ಸಂಪರ್ಕಗೊಳಿಸಿದ್ದೇವೆ. ನಮಗೆ ಬೇರೆ ಯಾವುದೇ ಫೋನ್ ಮುಖಾಂತರ ನಮಗೆ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರ ಫೋನ್ ನಂಬರ್ ಎಲ್ಲೂ ಇಲ್ಲ. ನಮಗೆ ಅಡ್ರೆಸ್ ಕೊಟ್ಟಿದ್ದಾರೆ, ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನೋಂದಾವಣೆ ಮಾಡಲಿಕ್ಕೆ ಸಹ ನಾವು ಪ್ರಯತ್ನ ಮಾಡಿದೆವು. ನೋಂದಾವಣೆ ಡಿಸೆಂಬರ್ 30 ಇತ್ತು, ಯಾವಾಗ ಕಳೆದ ವರ್ಷ 2023ಯಲ್ಲಿ. ಅದರ ಮೊದಲೇ ನಾವು ತುಂಬ ಮಂದಿಗೆ ಕಳಿಸ್ಕೊಟ್ಟು ನೀವು ನೋಂದಾವಣೆ ಮಾಡಬೇಕಂತ ಹೇಳೋ ವಿಚಾರದಲ್ಲಿ. ಯಾಕಂತೇಳಿ ಪದವೀಧರ ಕ್ಷೇತ್ರಕ್ಕೆ ನೋಂದಾವಣೆ ಮಾಡೋರು ಕಡಿಮೆ. 15-16 ಲಕ್ಷ ಪದವೀಧರು ಇದ್ದರೂ ಕೂಡ ಈ ಪ್ರದೇಶದಲ್ಲಿ ನೋಂದಾವಣೆ ಮಾಡಿದವರು ಬರೀ 78,000. ಅದರ ಅರ್ಥ ಅಂತ ಹೇಳಿದ್ರೆ ಯಾರು ಇಂಟ್ರೆಸ್ಟ್ ಇಲ್ಲ. ಮತ್ತು ಚುನಾವಣೆಯಲ್ಲಿ ಅಲ್ಲಿ ಮತ ಹಾಕುವವರು ಕೂಡ ಕಡಿಮೆ, ಅದರಲ್ಲಿ ಅರ್ಧಕ್ಕರ್ಧ ಕೂಡ ಮತ ಹಾಕೋದಿಲ್ಲ. ಕಳೆದ ವರ್ಷ ಮತ ಹಾಕಿದವರು 50,000, ಅದರಲ್ಲಿ ಅರ್ಧಕ್ಕರ್ಧ ಸಿಕ್ಕಿದವರಿಗೆ ವಿನ್ ಆಗ್ತಾರೆ. ಈ ಚಾಲೆಂಜನ್ನೇ ತೆಗೆದುಕೊಂಡು ನನಗೆ ಗೊತ್ತುಂಟು, ಈಗ ಬೇರೆ ಪಕ್ಷದವ್ರು ನಿಲ್ತಾರೆ, BJP ಅವ್ರು ನಿಲ್ತಾರೆ, ಕಾಂಗ್ರೆಸ್ ನಿಲ್ತಾರೆ, ಎಲ್ಲ ನಿಲ್ತಾರೆ ಅಂತ ಗೊತ್ತುಂಟು. ಅವರನ್ನು ಎದುರಿಸೋ ಶಕ್ತಿ ನನಗೆ ಉಂಟಂತೇಳಿ ಆ ಧೈರ್ಯ ನನಗೆ, ಯಾಕಂದರೆ ನನ್ನ ಅನುಭವ ಉಂಟು ರಾಜಕೀಯದಲ್ಲಿ, ಮತ್ತು ನನಗೆ ಆ ಜ್ಞಾನ ಕೂಡ ಉಂಟು. ಯಾವ ರೀತಿಯಲ್ಲಿ ನಾನು ಪದವೀಧರರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಉಂಟು, ಅಥವಾ ವಿಧಾನಸಭೆಯಲ್ಲಿ ಹೋಗಿ ನನಗೆ ಮಾತಾಡಲಿಕ್ಕೆ ಸಾಧ್ಯ ಉಂಟು, ಅಥವಾ ಪಬ್ಲಿಕ್ಕಲ್ಲಿ ನೆಲೆಯಲ್ಲಿ ನನಗೆ ಹೋಗಲಿಕ್ಕೆ, ಅದು ಖಂಡಿತವಾಗಿ ನನಗೆ ಧೈರ್ಯ ಉಂಟು. ಅದು ಆ ಶಕ್ತಿ ಕೂಡ ಉಂಟು, ನನಗೆ ಆ ಧೈರ್ಯ ಕೂಡ ಉಂಟು. ಮತ್ತು ಅದನ್ನು ನಾನು ಕೊಡುವಂಥ ಇದು ನಾನು ಮಾಡ್ತೇನೆ ಅಂತೇಳಿ ನನಗೆ ಆತ್ಮವಿಶ್ವಾಸ ಕೂಡ ಉಂಟು. ನೈಋತ್ಯ ಪದವೀಧರರ ಕ್ಷೇತ್ರ ಅಂತ ಹೇಳಿದ ನೀವು ಹೇಳಿದ ಹಾಗೆ ಅದು ಆಯ್ದ ಮತದಾರರು, ನೋಂದಾಯಿತ ಮತದಾರರು, ಅವರನ್ನೆಲ್ಲ ಸಂಪರ್ಕ ಮಾಡಬೇಕು, ಅವರನ್ನು ಮನವೊಲಿಸಬೇಕು. ಈ ಹಿನ್ನೆಲೆಯಲ್ಲಿ ನೀವು ಯಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೀರಿ? ನೋಡಿ, ಪ್ರತಿಯೊಬ್ಬರಿಗೆ ನಾವು ಒಂದು ರೀತಿಯಲ್ಲಿ ನನ್ನ ಬಯೋಡೇಟಾ ಪ್ರಕಾರ ಎಲ್ಲ, ನಾನು ಬಯೋಡೇಟಾ ಕೊಟ್ಟದ್ದು, ಅಪೀಲ್ ಕೊಟ್ಟದ್ದು, ಅಂಥ ಒಂದು ಅಪೀಲ್ ಯಾರಿಗೂ ಸಹ ಇದು ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಅದು 2 ರೀತಿಯಲ್ಲಿ, ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ನನ್ನ ಅಪೀಲ್ನಲ್ಲಿ ಎಲ್ಲ ಚರಿತ್ರೆ, ನೀವು ಏನು ಕೇಳಿದ ಪ್ರಶ್ನೆಯನ್ನು ವಿವರವಾಗಿ ನಾನು ಹೇಳಿದ್ದೇನೆ. ನಾನು ಯಾರು, ಹೇಗಿನ ಸಾಧನೆ, ಹೇಗೆ ಮಾಡಿದ್ದೇನೆ, ಎಂತ ಮಾಡಿದ್ದೇನೆ, ನನ್ನ ಎಷ್ಟು ಪ್ರಾಯ, ಏನೆಲ್ಲ ಹೇಳಿದ್ದೇನೆ ನಾನು ಅದರಲ್ಲಿ. ನನ್ನ ಸಾಧನೆಯ ಬಗ್ಗೆ ಎಲ್ಲ ವಿಧದಲ್ಲಿ, ನಾವು ಸಾಮಾಜಿಕವಾಗಿ, ಧಾರ್ಮಿಕ ಎಲ್ಲ ವಿಧದಲ್ಲಿ ಇದ್ದದನ್ನು ಸಹ ನಾನು ತಿಳಿಸಿದ್ದೇನೆ. ನನ್ನ ಗುರಿಗಳನ್ನು ಏನು ಅಂತ ಹೇಳೋ ವಿಚಾರದಲ್ಲಿ ನಾನು ಹೇಳಿದ್ದೇನೆ. ಎಲ್ರಿಗೂ ಅವ್ರಿಗೆ ತಲುಪಿದೆ, ಹೆಚ್ಚಿನವರು ತಲುಪಿದೆ. ಸಾಧಾರಣ ಒಂದು 10,000, 75,000 ನಾವು ಕಳಿಸ್ಕೊಟ್ರೆ 10,000 ಹಿಂದೆ ಬಂದೆ. ಆದರೆ 65,000 ಮಂದಿಗೆ ಮುಟ್ಟಿದೆ. ದಿನಕರ ಉಳ್ಳಾಲ ಅಂತೇಳಿ ನಿಂತಿದ್ದಾರೆ ಅಂತೇಳಿ, ಪಕ್ಷೇತರಾಗಿ ಅಂತೇಳಿ. ನನ್ನ ಪಕ್ಷೇತರದಲ್ಲಿ ಕೂಡ ನನ್ನ ಹೆಸರು ಕೂಡ ಮೊದಲನೇ ಸ್ಥಾನದಲ್ಲಿದೆ. ಪಕ್ಷೇತರ 4ನೇ ಅಂತೇಳಿ ಮೊದಲು ನನ್ನ, ಯಾಕಂದ್ರೆ ಡಿ ಅಂತ ಹೇಳಿದರೆ ಮೊದಲು ಬರ್ತಾರೆ. ಬೇರೆ ರಾಜಕೀಯ ಪಕ್ಷದವರು ನಿಲ್ತಾರೆ ಅಂತ ಗೊತ್ತುಂಟು. ಆದರೂ ಆ ಧೈರ್ಯವನ್ನು ನಾನು ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂಥ, ಯಾಕಂದರೆ ಪದವೀಧರರೆಲ್ಲ ತಿಳಿದವರು, ಯಾರು ಇಲ್ಲಿಯ ನಮ್ಮ ಈ ಪ್ರದೇಶದಲ್ಲಿರುವವರು, ಮಲೆನಾಡಾಗಲಿ ಅಥವಾ ಕೂರ್ಗಾಗಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಗಲಿ, ಹಣದ ಆಸೆಗೆ ದಯಮಾಡಿ ಯಾರು ಇಲ್ಲಿ ಮಾಡೋದಿಲ್ಲ ಅಂಥ ರೀತಿಯಲ್ಲಿ. ಇದರಿಂದ ತಿಳ್ಕೊಳ್ತಾರೆ, ನೋಡ್ತಾರೆ ಯಾರು ಅಭ್ಯರ್ಥಿ ಅಂತೇಳಿ. ಪಕ್ಷ ಕೂಡ ಕೆಲವು ಸಲ ನೋಡೋದಿಲ್ಲ, ಯಾಕಂದರೆ ಚರಿತ್ರೆಯಲ್ಲಿ ನೋಡುವಾಗ ಒಂದು ಶಂಕರಮೂರ್ತಿಯ ಒಂದು ಸಲ ಪಕ್ಷೇತರ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ಇಲ್ಲಿ. ನಿರಂತರ ನಂತರ ಬೇರೆಯವರು ಆಗಿದ್ದಾರೆ. ನನಗೊಂದು ಅವಕಾಶ ಕೊಡಿ ಅಂತೇಳಿ ವಿಚಾರದಲ್ಲಿ ಯಾಕೆ ಕೇಳಬಾರ್ದು ಅಂತೇಳಿ ಇದ್ದಾಗ, ಅದಕ್ಕೆ ನಾನು ಮುಂದೆ ಸಾಧನೆ ಇದು ಮಾಡಿದ್ದೇನಲ್ಲದೆ, ಅವರ ಪದವೀಧರರ ಬಗ್ಗೆ ತುಂಬ ಸಮಸ್ಯೆಗಳಿದೆ ಈ ಪ್ರದೇಶದಲ್ಲಿ. ಅದರ ಬಗ್ಗೆ ನಾನು ಇನ್ನೊಂದು ಸಲ ತಿಳಿಸ್ತೇನೆ. ಈಗ ನೀವು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀರಿ, ಯಾವೆಲ್ಲ ಭರವಸೆಗಳನ್ನು ಕೊಡ್ತಾ ಇದ್ದೀರಿ ನೀವು? ನೋಡಿ, ಒಂದು ವಿಷಯ ಏನಂತೇಳಿದರೆ, ನನ್ನ ಮಕ್ಕಳು, ನಾನು ವಿದ್ಯಾಭ್ಯಾಸ, ನನ್ನ ಮಕ್ಕಳು ನನಗೆ ಏನು ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ನನ್ನ ಒಂದು ಆಸೆ ಇತ್ತು, ನನ್ನ ಮಕ್ಕಳಿಗಿಂತ ನನಗಿಂತ ಜಾಸ್ತಿ ಅವರು ಕಲಿಬೇಕಂತೇಳಿ. ನನ್ನ ಮಕ್ಕಳಿಗೆ ಬೇಕಾಗಿ ನಾನು MBA ಕೂಡ ಮಾಡಿದ್ದೇನೆ, ಜರ್ನಲಿಸಮ್ ಕೋರ್ಸ್ ಕೂಡ ಮಾಡಿದ್ದೇನೆ. ನನ್ನ ಮಕ್ಕಳ ಹತ್ರ ಒಂದೇ ಹೇಳಿದ್ದೇನೆ, ನೀವಾಗಿ ಕಲಿಬೇಕು. ಯಾರು ಅವರು ಕಲಿಬೇಕು, ನೀವೇ ಇದು ಮಾಡಬೇಕು. ನನ್ನ ಈ 3 ಮಕ್ಕಳು ಕೂಡ, ಒಬ್ಬಳು ಡಾಕ್ಟರ್ ಆಗಿದ್ದಾಳೆ, 2 ಟ್ವಿನ್ಸ್ ಮಕ್ಕಳು, ಅವರು ಅದೇ LHS ಕಲಿತು, ನನ್ನ NITKಯಲ್ಲೇ ಕಲಿತು, ಅವರು ಈಗ ಅಮೆರಿಕದಲ್ಲಿ MS ಮಾಡಿ PhD ಮಾಡಿದ್ದಾರೆ. ಇವತ್ತು ಅವರ ಜಾಬ್ ಸಿಕ್ಕಿದೆ, ಒಳ್ಳೆಯ ಉನ್ನತ ದರ್ಜೆಯಲ್ಲಿ PhD ಮಾಡಿದವರು. ನಮ್ಮ ಕಮ್ಯುನಿಟಿಯಲ್ಲಿ 2 ಮಕ್ಕಳು. ಅದೊಂದು ಸ್ವಲ್ಪ ಇದೆ ನನಗೆ, ಅದೇ ಹೆಮ್ಮೆ ಇದೆ. ಅವರು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಕಾರಣ, ಇಲ್ಲಿ ಅವರಿಗೆ ಪರಿಸ್ಥಿತಿ ಗೊತ್ತಾಯ್ತು, ಇಲ್ಲಿ BE ಮಾಡಿದವನಿಗೆ ಏನು ಕೆಲಸ ಸಿಗೋದಿಲ್ಲ ಅಂತೇಳಿ, ಅಥವಾ BTech ಮಾಡಿದವನಿಗೆ ಸಿಗೋದಿಲ್ಲ ಅಂತೇಳಿ. ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ನನಗೆ ಹೇಳಿದರು, ತಂದೆ ನೋಡಿ, ಇಲ್ಲಿ ನಮಗೆ ಇಲ್ಲಿ ಸಮಸ್ಯೆ ಉಂಟು, ಇಲ್ಲಿ ನಮಗೆ ಇಂಜಿನಿಯರ್ನವರಿಗೆ ಕೆಲಸ ಸಿಕ್ಕಿದ್ರೆ ಒಂದು 15,000 ಸಿಗ್ಬೋದು ಸಂಬಳ, ಅಥವಾ ನಾವು ಒಂದು NITKಯಲ್ಲಿ ಕಲ್ತರೂ ಕೂಡ ನಮಗೆ ಏನು ಕೆಲಸ ಸಿಗೋದಿಲ್ಲ. ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದರೆ ನನ್ನ ಮಕ್ಕಳು. ಅದು ಈಗ ಶಾಶ್ವತವಾಗಿದೆ. ಈ ನಿರುದ್ಯೋಗ ಸಮಸ್ಯೆ, ಮೊದಲನೇ ಸಮಸ್ಯೆಯನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಎಲ್ಲ ಕಡೆಯಿಂದ ನಮ್ಮಲ್ಲಿ ಎಷ್ಟು ಮಂದಿಗೆ ಶಾಲೆಗಳಿದೆ, ಕಾಲೇಜುಗಳಿದೆ, ಇಂಜಿನಿಯರಿಂಗ್ ಕಾಲೇಜಿದೆ, ಗ್ರಾಜುಯೇಟ್, ಅವರಿಗೆ ಕೆಲಸ ಇಲ್ಲ.
ಅದನ್ನು ಯಾವ ರೀತಿಯಲ್ಲಿ ಇಲ್ಲಿ ಮಾಡಬೇಕಂತೇಳಿ ವಿಚಾರದಲ್ಲಿ ನನ್ನ ಮೊದಲು ಕನಸದೆ ಇದನ್ನು ಹೇಗೆ ಭಾಗವಹಿಸಬೇಕು. ನಮ್ಮಲ್ಲಿ ಇವತ್ತು MRPL ಬಂದು 25 ವರ್ಷ ಆಯಿತು. ಅದರ ನಂತರ ಯಾವುದೇ ದೊಡ್ಡ ಇದು ಬರಲಿಲ್ಲ. IT ಇಂಡಸ್ಟ್ರಿ ಬಂದು, ಇನ್ಫೋಸಿಸ್ ಬಂದು, ಅದರ ನಂತರ ಬರಲೇ ಇಲ್ಲ ಯಾವುದು ಕೂಡ. ಈ ರೀತಿಯಲ್ಲಿ ಆಗುವಾಗ ಬೀಡಿಗೆ ಕೈಗಾರಿಕೆ ಕಡಿಮೆ ಆಯಿತು, ಮತ್ತು ಎಲ್ಲ ಹಂಚಿನ ಕೈಗಾರಿಕೆ ಕಡಿಮೆ ಆಯಿತು. ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೂಡ ಬರಲಿಲ್ಲ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ. ಈ ನಿರುದ್ಯೋಗವನ್ನು ಸಮಸ್ಯೆಯನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಾನು ಪ್ರಪ್ರಥಮವಾಗಿ ಎತ್ತಿ ಹೇಳ್ತೇನೆ. ಅದರ ಬಗ್ಗೆ ನನಗೆ ತುಂಬ ಬೇಸರ ಕೂಡ ಇದೆ. ಯಾವ ಸರ್ಕಾರ, ನಾನು ಇವತ್ತು ಇದೇ ಇದರಲ್ಲಿ ನಾನು ನೋಡ್ತೇನೆ. ಇನ್ನೊಂದು 20 ವರ್ಷಕ್ಕೆ ನಾನು ಇವತ್ತು ಕಣ್ಣಲ್ಲಿ ನೋಡುವಾಗ ಈ ನಮ್ಮ ಪ್ರದೇಶದಲ್ಲಿ ಎಂದು ಯಾವುದೇ ಒಂದು ಯೋಜನೆಯನ್ನು ಯಾರು ಹಾಕಲಿಲ್ಲ ಇಷ್ಟವರೆಗೆ. ಮೀನುಗಾರರು ಹಲವು ಸಂಪತ್ತಿದೆ ಇದಕ್ಗಳಲ್ಲಿ, ನಮ್ಮಲ್ಲಿ ತೋಟಗಾರಿಕೆ ಇದರಲ್ಲಿ ಬೇಕಾದಷ್ಟಿದೆ. ಎಲ್ಲಿ ಯಾರಾದರೂ ನೀವು ಪತ್ರಕಾರ ಮಾಧ್ಯಮದವರು ತಿಳಿಸಿ ಅಂತ ಇಲ್ಲಿ 10-20 ವರ್ಷಕ್ಕೆ ಏನಾದರೂ ಮಾಡಿದಾರಾ ಅಂತೇಳಿ ಇಲ್ಲ. ಅದರ ಅರ್ಥ ಇನ್ನೂ 20 ವರ್ಷಕ್ಕೆ ನಿರುದ್ಯೋಗ ಸಮಸ್ಯೆ ಉಂಟಂತೇಳಿ. ಅದನ್ನು ಹೋಗಲಾಡ್ತದೆ ನನ್ನ ಮೇಯ್ನ್ ಇದು. ಇನ್ನೊಂದು ನಂದು ಇದಂದರೆ ಗಾಂಜಾದ ಬಗ್ಗೆ, ಎಲ್ಲ ಯುವಕರ ಹಾಳಾಗುವ ಬಗ್ಗೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕರಾವಳಿ ಪ್ರದೇಶ ಮತ್ತು ಆ ಕಡೆ ಪ್ರದೇಶದಲ್ಲೆಲ್ಲ ನೀವು ನೋಡ್ತಾ ಇದ್ರಿ, ಪ್ರತಿ ಸಲ ನೋಡ್ತಾ ಇದ್ರಿ ಯುವಕರು ಯಾವ ರೀತಿಯಲ್ಲಿ ಈ ಗಾಂಜಾದ ಹಾವಳಿಗೆ ಅಥವಾ ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗೋದು ಪ್ರತಿ ಸಲ ನಾವು ಆಕ್ಸಿಡೆಂಟ್ ಆಗಿ ನೋಡ್ತೇವೆ. ಕಾರಣ ಇದೇ ಆಗ್ತದೆ. ಅದನ್ನು ತಡೆಯುವಂಥ ಕೆಲಸವನ್ನು ನಾವು ಮಾಡಬೇಕು. ಪೊಲೀಸರಿಂದ ಆಗೋದಿಲ್ಲ ಅಂತ ಹೇಳಿದಲ್ಲ, ಅವ್ರಿಗೆ ಅಷ್ಟು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅದನ್ನು ನಾವು ಯುವಕರಲ್ಲಿ ಬೆಳೆಸುವಂಥ ಒಂದು ಮನಸ್ಸಿನಲ್ಲಿ ಬರಬೇಕು. ಇದು ನಮ್ಮ ಬಾರ್ಗಳು ಜಾಸ್ತಿ ಆಗ್ತದೆ, ಅದು ಆಗ್ತದೆ, ಇದಾಗ್ತದೆ, ಮಾದಕ ವ್ಯವಸ್ಥೆ ಜಾಸ್ತಿ ಆಗ್ತದೆ. ಇದು ಇನ್ನು 2ನೇ ಇದರಲ್ಲಿ. 3ನೇದು ನನ್ನ ಹೆಣ್ಮಕ್ಕಳಿಗೆ ವಿಚಾರದಲ್ಲಿ ನಾನು ಒಂದು ರೀತಿಯಲ್ಲಿ ಅವರು ಎಲ್ಲಿ PUC ಅಲ್ಪಸಂಖ್ಯಾತರ ವಿಧಾನದಲ್ಲಿ ವಿಶೇಷವಾಗಿ ಅವರು PUC ಆದ ನಂತರ ಡಿಗ್ರಿ ಮಾಡೋದಿಲ್ಲ, ಪದವೀಧರರಾಗೋದಿಲ್ಲ. ಆದಷ್ಟು ಅವರಿಗೆ ವಿದ್ಯೆ ಕೊಡುವಂಥ ನಾವು ಈಗಲೂ ನಮ್ಮ ಭಾರತ ದೇಶ ಸಾಧಾರಣ 75% ಮಾತ್ರ ಇದೆ ಎಲ್ಲ ಡಿಗ್ರಿಯಲ್ಲಿ. 100ಕ್ಕೆ 100 ಬರುವ ದೇಶಗಳು ಕೂಡ ಇದೆ, ಆದರೆ ನಮ್ಮದಲ್ಲಿ ಇನ್ನೂ ಕೂಡ ಆಗಲಿಲ್ಲ. ಆ ಒಂದು ಎಲ್ಲರೂ ಡಿಗ್ರಿ ಪಡಿಬೇಕು, ಎಲ್ಲರೂ ಓದಬೇಕಂತೆಲ್ಲ ವಿಷಯ ನನ್ನ ಇದೆ. ಅಂದರೆ ಓದಿ ಜಾಸ್ತಿ. 4ನೇದು ನನ್ನ ಇದು ಅಂತ ಹೇಳಿದರೆ ಪದವೀಧರಾದ ಕೂಡಲೇ ಅವರಿಗೆ ಹೇಳಿ ಸರ್ ನಾವು ಪದವೀಧರಾಗಿದ್ದೆ, ಕೆಲಸ ಸಿಗಿದೆ. ಆದರೆ ಅದಕ್ಕೆ ತಕ್ಕಂಥ ತಾಂತ್ರಿಕತೆ ನಿಪುಣತೆ ಅವ್ರಿಗೆ ಇರೋದಿಲ್ಲ, ಅವರಿಗೆ ಆ ಟ್ರೈನಿಂಗ್ ಇರೋದಿಲ್ಲ. ಪದವೀಧರ ಅಂತ ಹೇಳಿದರೆ ಬರೀ ಒಂದು ಬರೀಲಿಕ್ಕೆ ಆಗ್ತದೆ, ನನಗೆ ಇದಾಗ್ತದೆ ಅಂತ ಹೇಳ್ತಿಲ್ಲ. ನಮಗೆ ಕೆಲಸಕ್ಕೆ ಈಗ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ನಮ್ಮದು ಎಲ್ಲ ಮೆಷಿನ್ ಲರ್ನಿಂಗ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ, ಅಥವಾ ಬೇರೆ ಬೇರೆ ವಿಷಯದಲ್ಲಿ ನಾವು ತುಂಬ ಮುಂದೆ ಹೋಗಿದೆ. ನಾವು ನಮ್ಮ ದೇಶ ಅಥವಾ ನೀವು ಒಂದು ಬೇರೆ ದೇಶ ಬಿಡಿ, ವಿಯೆಟ್ನಾಂ ದೇಶ, ಅದು ಈಗ ತಾನೇ ಆ ದೇಶ ಕಂಪೇರ್ ಮಾಡಿದರೆ ವಿಯೆಟ್ನಾಂ ನಮಗಿಂತ 10 ವರ್ಷ ಮುಂದೆ ಇದೆ. ಚೈನಾ, ಅಮೆರಿಕ ಬಿಡಿ, ಅದೆಲ್ಲ 50 ವರ್ಷ ಮುಂದೆ ಇದೆ. ಅಂಥ ಒಂದು ಇದು ಈಗ ತೈವಾನ್ ನೋಡಿ, ಈಗ ಸೆಮಿಕಂಡಕ್ಟರ್ ಇಷ್ಟು ದೊಡ್ಡ ಸಣ್ಣ ರಾಷ್ಟ್ರ, ಇಡೀ ಜಗತ್ತಿಗೆ ಸೆಮಿಕಂಡಕ್ಟರ್, ಕಾರ್ನಲ್ಲಿರುವ ಎಲ್ಲ ಎಲೆಕ್ಟ್ರಿಕಲ್ಗೆ ಸೆಮಿಕಂಡಕ್ಟರ್ ತಯಾರಿಸಿ ಮಾಡೋದು ನಮ್ಮ ತೈವಾನ್ನವರು. ಅವರು ನಮ್ಮ ಗ್ರ್ಯಾಜುಯೇಟ್ಸ್ ಯಾರು ತೆಗೆದುಕೊಳ್ಳೋದಿಲ್ಲ. ನಮ್ಮ ಗ್ರ್ಯಾಜುಯೇಟ್ಸ್ ಎಲ್ಲಿಗೆ ಹೋಗೋದು? ದುಬೈಗೆ ಹೋಗೋದು. ಅಲ್ಲಿ ಹೋಗಿ ಎಂತ ಮಾಡ್ತಾರೆ ಯಾರಿಗೆ ಗೊತ್ತು? ಮೇಸ್ತ್ರಿ ಕೆಲಸ ಮಾಡ್ತಾರಾ ಅಥವಾ ಅಲ್ಲಿ ಉದ್ಯೋಗ ಸಿಗೋದು ಅದೇ ಪ್ಲಂಬರ್ ಕೆಲಸ, ಮೇಸ್ತ್ರಿ ಕೆಲಸ, ಅದೇ ಕೆಲಸ ಮಾಡೋದು. ಈ ಉದ್ಯೋಗ ಮಾಡಿದವರಿಗೆ ಇಂಥ ಕೆಲಸವಾ? ಒಬ್ಬ ಪರಿಣಿತಿ ಪಡೆದ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವರಿಗೆ. ಅದನ್ನು ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಸೆಂಟರ್ಸ್ ಎಲ್ಲ ಮಾಡಿದ್ದಾರೆ, ಆದರೆ ಅದು ಪ್ರಯೋಜನ ಆಗಲಿಲ್ಲ. ಅದನ್ನೊಂದು ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ಕಡೆಯದಾಗಿ ನಂದು ಇಂಡಸ್ಟ್ರಿಯಲ್ಲಿ ಬರಬೇಕು. ಇಲ್ಲಿ ನನಗೆ ಯಾವಾಗ ಕ್ಲೈಮೇಟ್ ಪರಿಸರಕ್ಕೆ ಹಾನಿಯಾಗದಂಥ ಇಂಡಸ್ಟ್ರಿಯನ್ನು ತರುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ಯಾಕಂದರೆ ನನಗೆ ತುಂಬ ಆಸೆ. ನಮ್ಮ ಮನೆ ಹತ್ರ ನೀವು ನೋಡಿ ಎಷ್ಟು ಗಿಡಗಳಿದೆ, ಎಷ್ಟು ಇದಿದೆ ಅಂತೇಳಿ. ಅಂಥ ಒಂದು ಪರಿಸರದಲ್ಲಿ ಬರುವಂಥ ಉದ್ಯೋಗ ಏನಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ, ಅಥವಾ ಅದರ ಬಗ್ಗೆ ಏನಿದೆ, IT ಇಂಡಸ್ಟ್ರೀಸ್ ಒಳ್ಳೆಯ ಒಂದು ಉದ್ಯೋಗ ಕೊಡುವಂಥ ಇದು, ಅಥವಾ ನಿಮಗೆ ಇದು ಮೀನುಗಾರಿಕೆಯಲ್ಲಿ ಏನಾದರೂ ಒಳ್ಳೆಯ ಉದ್ಯೋಗ ಸಿಗ್ತದೆ, ಅಥವಾ ನಿಮಗೆ ಇದು ಆರ್ಟಿಫಿಷಿಯಲ್ ಕಂಡಕ್ಟರ್ನಲ್ಲಿ ನಿಮಗೆ ಇಲ್ಲಿ ಕಾರ್ನ ಬಿಡಿಭಾಗವನ್ನು ಉತ್ಪಾದಿಸುವಂಥ ಕೆಲಸ ಆಗಲಿ, ಅಥವಾ ಬೇರೆ ಬೇರೆ ಈ ಸೋಲಾರ್ ಎನರ್ಜಿಗೆ ಈಗ ಕೇಂದ್ರ ಸರ್ಕಾರದಿಂದ ಸೋಲಾರ್ ಎನರ್ಜಿನ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಮೋದಿಯವರ ಒಂದು ಪ್ರತಿಯೊಂದು ಮನೆಗೆ ಅಂತೇಳಿ. ಆ ಪ್ಯಾನಲ್ ಎಲ್ಲಿಂದ ಬರ್ತದೆ? ನಮ್ಮ ದೇಶದಿಂದ ಆಗೋದಿಲ್ಲ ಪ್ಯಾನಲ್, ಅದು ಚೈನಾದಿಂದ ಬರೋದು, ಅಥವಾ ತೈವಾನಿಂದ ಬರೋದು, ಅಥವಾ ಕೊರಿಯಾದಿಂದ ಬರೋದು. ಅದನ್ನು ಇಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಂತ ವಿಚಾರದಲ್ಲಿ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ತಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಅನುಭವವನ್ನು ಪಡೆದಂತಹ, ಅದರಲ್ಲೂ ವಿಶೇಷ ಸಾಧನೆಗಳು ಮಾಡಿದಂತಹ ದಿನಕರ ಉಳ್ಳಾಲರವರು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಒಂದಷ್ಟು ಗುರಿಗಳು, ಕನಸುಗಳು ಎಲ್ಲ ಇವೆ. ಇವೆಲ್ಲವೂ ನನಸಾಗಲಿ ಎಂದು ಹೇಳಿಕೊಳ್ಳುತ್ತಾ ಈ ಒಂದು ಹೊಸಕುರಲ್ನ ವಿಶೇಷ ಮಾತುಕತೆಯಲ್ಲಿ ಸಹಕರಿಸಿದಂಥ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅವರ ಕೊನೆಯ ಮಾತು.
ನನ್ನ ಪಕ್ಷೇತರ ಇದರಲ್ಲಿ ನನಗೆ 4ನೇ ಸ್ಥಾನದಲ್ಲಿ ನನ್ನ ಹೆಸರಿದೆ, ಗುರುತಿಸಿಕೊಂಡಿದ್ದೇನೆ. ದಯಮಾಡಿ ಇದನ್ನು ಎಲ್ಲ ನೋಡಿಕೊಳ್ಳಿ. ಯಾಕಂದರೆ 4ನೇ ಅಂತ ಹೇಳಿದರೆ ಪಕ್ಷೇತರದಲ್ಲಿ ಮೊದಲನೇದು ನನ್ನ ಹೆಸರು ಬರ್ತದೆ. ದಯಮಾಡಿ ನೀವೆಲ್ಲ ಅದನ್ನು ಯಾಕೆಂದ್ರೆ ತಪ್ಪು ತಿಳ್ಕೊಳ್ತಾರೆ ತುಂಬ. ನೀವು ಪ್ರಾಶಸ್ತ್ಯ ಮತ 1 ಅಂತೇಳಿ ಹಾಕಬೇಕು. ನೀವು ದಯಮಾಡಿ ನನಗೆ ಹಾಕಿದ ನಂತರ ಬೇರೆಯವರಿಗೆ ಒಂದು ಹಾಕಬಾರ್ದು, ಅದು ಇನ್ವ್ಯಾಲಿಡ್ ಆಗ್ತದೆ. ನೀವು 1 ಅಂತ ಮತ್ತೊಬ್ಬರಿಗೆ ಹಾಕಬೇಕಾದ್ರೆ 2 ಹಾಕಬೇಕು, ಅಥವಾ 3 ಹಾಕಬೇಕು, 4 ಹಾಕಬೇಕಾಗಿದೆ. ನೀವು 2 ಹಾಕಿದರೆ 2 ಹಾಕದಿದ್ದರೆ 3 ಹಾಕಿದರೆ ಅದು ತಪ್ಪಾಗ್ತದೆ. ಸೊ 1 ಹಾಕಿದ ನಂತರ ಪುನೊಬ್ಬರಿಗೆ ನೀವು 1 ಹಾಕಿದರೆ ಇದು ಇನ್ವ್ಯಾಲಿಡ್ ಆಗ್ತದೆ. ಇದು ಮತದಾರರಿಗೆ ಗೊತ್ತಿರೋದಿಲ್ಲ. ಕಳೆದ ವರ್ಷ 20% ಮತ ಇದು ಹಾಳಾಗಿ ಹೋಗಿದೆ. ಇದನ್ನು ಎಲ್ಲರ ಗಮನದಲ್ಲಿ ಒಂದು ಸಲ 1 ಹಾಕಿದರೆ ನೀವು ಒಂದೇ, ಬೇರೆ ಚಿಹ್ನೆ ಇಲ್ಲ ಇಲ್ಲಿ, ಎಲ್ಲಿ ಬೇರೆ ಚಿಹ್ನೆ ಕಾಣೋದಿಲ್ಲ, ಪಕ್ಷ ಚಿಹ್ನೆ ಕಾಣೋದಿಲ್ಲ. ನಿಮ್ಮ ಹೆಸರು, ನಿಮ್ಮ ಫೋಟೋ ಮತ್ತು ನಿಮ್ಮ ಇದು ಏನು ಪ್ರಾಶಸ್ತ್ಯ ಮತ ಏನು ಹಾಕ್ಬೇಕಂತೇಳಿ. ಅದಕ್ಕೆ ನನಗೆ 4ನೇ ಸ್ಥಾನದಲ್ಲಿ ನನ್ನ ಇದೆ. ನೀವು 1 ಅಂತೇಳಿ ಹಾಕಲಿಕ್ಕೆ ನಾನು ಎಲ್ಲರನ್ನೂ ಬೇಡಿಕೊಳ್ತಾ ಇದ್ದೇನೆ. ನನಗೆ ನೀವು ಅವಕಾಶ ಕೊಡಿ. ಯಾಕಂದರೆ ನಮ್ಮ ನೋಡಿ, ಒಂದು ವೇಳೆ ಅವಕಾಶ ಕೊಟ್ಟು ನಾನು ಸಫಲವಾಗದಿದ್ದರೆ ನನ್ನ ರಾಜೀನಾಮೆ ಖಂಡಿತ ನಿಮಗೆ ಇಡ್ತೇನೆ ಅಂತ ಹೇಳುವ ವಿಚಾರ ನಾನು ಹೇಳ್ತೇನೆ. ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದಿನಕರ ಉಳ್ಳಾಳ್ರವರು ಇಷ್ಟು ಹೊತ್ತು ಹೊಸಕೊರಲಿನ ಈ ಒಂದು ವಿಶೇಷ ಮಾತುಕತೆಯಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಅದು ಸ್ಫೂರ್ತಿ. ಈಗ ಅವರ ಯಾವ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಕನಸು, ಆ ಕನಸಿನಲ್ಲಿ ಯಾವೆಲ್ಲ ಗುರಿಯನ್ನಿಟ್ಟುಕೊಂಡಿದ್ದಾರೆ ಅದೆಲ್ಲವೂ ಸಾಧನೆ ಮಾಡುವಂತಾಗಲಿ ಅಂತ ಹೇಳಿಕೊಳ್ತಾ, ಅವರಿಗೆ ಒಳ್ಳೆಯದಾಗಲಿ, ಅವರ ಕನಸುಗಳು ಈಡೇರಲಿ ಅಂತ ಹೇಳಿಕೊಳ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು, ನಮಸ್ಕಾರ.